ಮಾತೃ ಸೇವಾ ಸಂಕಲ್ಪ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಈಗಾಗಲೇ ತಾಯಿ ಮತ್ತು ಮಗನ ಸಂಬಂಧ ಅನ್ನುವಂಥದ್ದು ಹೇಳತೀರದಂತಹ ಸಂಬಂಧ. ಅದಕ್ಕೆ ಸಾಕ್ಷಿ ಇದೀಗ ಒಬ್ರು ಆಗಿದ್ದಾರೆ. ಮಗ ತನ್ನ ತಾಯಿಯ ಆಸೆಯನ್ನ ಈಡೇರಿಸಲಿಕ್ಕೆ ಸುಮಾರು 7 ರಾಜ್ಯವನ್ನ ಕ್ರಮಿಸಿದ್ದಾರೆ. 10 ತಿಂಗಳಲ್ಲಿ 27 ಕಿಲೋಮೀಟರ್ ಅಂದ್ರೆ 27,400 ಕಿಲೋಮೀಟರ್ ಅನ್ನ ಕ್ರಮಿಸಿರುವಂಥದ್ದು. ಇನ್ನು ಈ ಒಂದು ರೀತಿಯ ಪರ್ಯಟನ ಯಾಕೆ ಬೇಕಿತ್ತು? ತಾಯಿಗಂತ ಆಸೆ ಇತ್ತ? ಇನ್ನು ಮಗ ಯಾಕೆ ತಾಯಿಯನ್ನ ಈ ರೀತಿ ಕರ್ಕೊಂಡು ಹೋದ್ರು? ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ಸ್ವತಃ ತಾಯಿ ಮತ್ತು ಮಗ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ತಾಯಿ ಚೂಡಾರತ್ನ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮಗ ಕೂಡ ನಮ್ಮ ಜೊತೆಗಿದ್ದಾರೆ. ಡಿ ಕೃಷ್ಣಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಓಕೆ, ಮೊದಲಿಗೆ ತಾಯಿಯನ್ನೇ ಮಾತಾಡ್ಸೋಣ. ಸುಮಾರು 7 ರಾಜ್ಯವನ್ನ ಇವತ್ತು ಸುತ್ತಿ ಬಂದಿದ್ದೀರಾ. ಹೇಗನ್ಸುತ್ತೆ ಇದೆ ನಿಮಗೆ ಅಂತ? ನನಗೆ ಈಗ 7 ರಾಜ್ಯ ನನ್ನ ಮಗ ತೋರಿಸಿದ್ದಾನೆ ಮೇಡಮ್. ಒಂದು ಊರು ಬಿಟ್ಟಿಲ್ಲ, ಒಂದು ಮೂಲೆ ಅಂತಾರಲ್ಲ ಹಾಗೆ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆ ದೇವಸ್ಥಾನ, ಸಣ್ಣ ಊರು, ದೊಡ್ಡ ಊರು, ಸಣ್ಣ ಹಳ್ಳಿ, ದೊಡ್ಡ ಹಳ್ಳಿ, ಒಂಥರ ದೊಡ್ಡ ಪಟ್ಟಣ ಅಂತ ಪ್ರತಿಯೊಂದು ದೇವಸ್ಥಾನ, ಸಣ್ಣ ಗುಡಿ ಕೂಡ ತೋರಿಸ್ತಾನೆ. ಒಂದು ಮರದ ಕೆಳಗಿರುತ್ತಲ್ಲ ಗುಡಿ, ಸಣ್ಣ ಕಲ್ಲು ಅಂತ ಅದು ಕೂಡ ತೋರಿಸ್ತಾನೆ. ನನಗೆ ತುಂಬ ಹೆಮ್ಮೆ ಇದೆ, ನೋಡಿ ತುಂಬ ಖುಷಿಯಾಗಿದೆ. ಕಲಾದದ್ದು ಬೇಲೂರು ಹಳೆಬೀಡೆಲ್ಲ ನೋಡಿದ್ದೀನಲ್ಲ, ಅದು ತುಂಬ ಕಲಾ ವೈಭವ. ಅಲ್ಲಿ ಆ ಕೆತ್ತಿರೋದು ಸಣ್ಣ ಸಣ್ಣ ಕಲ್ಲುಗಳಲ್ಲಿ, ಸಣ್ಣ ಸಾಸಿವೆ ಕಾಳು, ಕಡಲೆಕಾಳು ಅಂತಾರಲ್ಲ, ಆ ಥರ ಕಲ್ಲಲ್ಲಿ ಕೆತ್ತನೆ, ರಾಮಾಯಣ ಮಹಾಭಾರತ ಇದೆಲ್ಲ ನೋಡಿ ಆ ಕಲಾವೈಭವ ತುಂಬ ಎಂಥ ಜಕಣಾಚಾರಿ, ಇಂಥ ನೈಪುಣ್ಯತೆ ಪಡ್ಕೊಂಡು ಇಂಥ ಕಲೆ ಇದೆಯಲ್ಲ, ಇಂಥ ಮೇಧಾವಿ ಶಿಲ್ಪಿಗಳ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಇದ್ದಾರಲ್ಲ ಅಂತ ತುಂಬ ಹೆಮ್ಮೆ ಆಯಿತು, ತುಂಬ ಸಂತೋಷ ಆಯಿತು. ಹಾಗೆ ಯಾತ್ರೆ ಆ 7 ರಾಜ್ಯದ ಎಲ್ಲನೂ ನೋಡಿದ್ರೆ ನನಗೆ ತುಂಬ ಪ್ರೀತಿ ಇದೆ. ನನ್ನ ಮಗನ ಮೇಲೂ ಅಷ್ಟೇ, ಅವನು ತೋರಿಸಿರೋದ್ರಿಂದ ತಾನೇ ನನಗೆ ಈ ಥರ ಇಂಥ ಮಗ ಇರೋದು ನನಗೂ ಖುಷಿ, ನಾನು ಎತ್ತದ್ದಕ್ಕೂ ಸಾರ್ಥಕ. ಆಮೇಲೆ ಎಲ್ಲ ದೇವಸ್ಥಾನದಲ್ಲೂ ನನಗೆ ದರ್ಶನ ಕೂಡ ಆಗಲಿಲ್ಲ, ಜನಸಂದಣಿ ಆಗಿದೆ, ಆದರೆ ಆದಲ್ವೇನೋ ಅನ್ನೋ ಒಂದು ಅನುಮಾನದಿಂದ ಅವನು ನನ್ನನ್ನು ಎತ್ಕೊಂಡು ಕೂಡ ತೋರ್ತೀಯಾನೆ ಜನಸಂದಣಿ ಇದ್ದಾಗ. ಯಾಕೆಂದರೆ ಬೇಗ ತಳ್ಳಿಬಿಡ್ತಾರೆ ಅಂದ್ಬಿಟ್ಟು ಎತ್ಕೊಂಡು ದೇವ್ರ ದರ್ಶನ ಎಲ್ಲ ಕಡೆಯೂ ನನಗೆ ಸಂಪೂರ್ಣವಾಗಿ ದೇವ್ರ ದರ್ಶನ ಆಗಿದೆ, ಕಣ್ಣು ತುಂಬ್ಕೊಂಡಿದ್ದೀನಿ ದೇವ್ರನ್ನ. ಹೀಗಾಗಿ ಎಲ್ಲ ಯಾತ್ರೆ ಯಶಸ್ವಿಯಾಗಿ ನನ್ನ ಬಗ್ಗೆ ಕೇರ್ ತೊಗೋತಾನೆ ಅವನು. ಗಾಡೀಲಿ ಕೂತ್ಕೊಳ್ಳುವಾಗಲೂ ತುಂಬ ಒಂಥರ ಹಿಂದ್ಗಡೆ ಅಮ್ಮ ಕೂತಿದ್ದಾಳೆ ಅಂತೆಲ್ಲ ನೋಡಿ ನನ್ನ ಬಗ್ಗೆ ಕೇರ್, ಕಾಳಜಿ ಇದೆ. ಹೀಗಾಗಿ ನನಗೆ ಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಆಮೇಲೆ ಜನರ ಪ್ರೀತಿ ವಿಶ್ವಾಸ ಕೂಡ ಸಿಕ್ಕಿದೆ ಈ ಯಾತ್ರೆಯಿಂದ. ಎಲ್ಲ ಕಡೆನೂ ಹೋದ ಕಡೆ ನಮಗೆ ಜನರು ನಮ್ಮನ್ನು, ಈ ಕಾರ್ಯನ ಒಂಥರ ದೊಡ್ಡದಾಗಿ ನೋಡಿದ್ದಾರೆ. ದೊಡ್ಡದಾಗಿ ನೋಡಿ ಪ್ರೀತಿ ವಿಶ್ವಾಸ ಕರೆದು ಅವ್ರ ಮನೆಗೆ ಆಮಂತ್ರಣ ಕೊಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕರೆದು, ಹೀಗಾಗಿ ಎಲ್ಲ ಥರದಲ್ಲೂ ನನಗೆ ತುಂಬ ಪ್ರೀತಿ ಎಲ್ಲ ಸಿಕ್ಕಿದೆ. ತುಂಬ ಮನಸ್ಸು ತೃಪ್ತಿಯಾಗಿದೆ ಈ ಯಾತ್ರೆಯಿಂದ. ಏನು ತೊಂದರೆ ಇಲ್ಲ ನನಗೆ. ಇವಾಗಿನ ಕಾಲದಲ್ಲಿ ತಾಯಂದ್ರನ್ನ ಆಶ್ರಮಕ್ಕೆ ಸೇರಿಸುವವರೇ ಜಾಸ್ತಿ. ಆದ್ರೆ ನೀವೀಗ 70 ವರ್ಷದ ನಿಮ್ಮ ತಾಯಿಯನ್ನ ಇಡೀ ಒಂದು 7 ರಾಜ್ಯದ ಮೂಲೆ ಮೂಲೆಗೆ ಕರ್ಕೊಂಡು ಹೋಗಿದ್ರಂದ್ರೆ ಅದಷ್ಟು ಸುಲಭದ ಮಾತಲ್ಲ. ಸೊ ಯಾಕೆ, ಏನಾದರೂ ಉದ್ದೇಶ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಹೌದು, ಇದೇನು ಅಂದರೆ ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ. ಇದ್ರ ಹಿನ್ನೆಲೆ ಏನು ಅಂದರೆ, ನಾವು ಜಾಯಿಂಟ್ ಫ್ಯಾಮಿಲಿಲಿತ್ತು. ನಾನು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ಆದರೆ ನಮ್ಮ ಜೊತೆ ನಮ್ಮ ತಂದೆಗೆ ಹೆಣ್ಮಕ್ಳು ಕಂಡ್ರೆ ಇಷ್ಟ. ಹಾಗಾಗಿ ನಾನು ಗಂಡು ಸಂತಾನ ಅಲ್ವಾ. ನಮ್ಮ ಜೊತೆಯಲ್ಲಿ ನಮ್ಮ ಸೋದರದತ್ತೆರ ಮಕ್ಕಳು ಇವರೆಲ್ಲ ಇದ್ದರು. ನಮ್ಮ ಚಿಕ್ಕಪ್ಪಂದರು ಒಟ್ಟು 10 ಜನ ಇದ್ದು, ನಮ್ಮ ತಾತ ಅಜ್ಜಿ ಎಲ್ಲರೂ. ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮ ತಾಯಿ ಕೇವಲ ಅಡುಗೆ ಮನೆಗೆ ಸೀಮಿತ ಆಗಿದ್ದರು. ಅಂದರೆ ನಿತ್ಯ ಬೆಳಗ್ಗೆ ಜಾವಕ್ಕೆ ಏಳೋದು, 4 ಗಂಟೆಗೆ ಏಳೋದು, ಒಲೆ ಉರಿ ಹಾಕೋದು, ನಮಗೆಲ್ಲ ಸ್ನಾನ ಕಣಿ ಮಾಡೋದು, ಮತ್ತು ಅಡುಗೆಗಳು ಸಿದ್ಧ ಮಾಡೋದು. ಯಾಕೆಂದರೆ ನಾವೆಲ್ಲ ಸ್ಕೂಲು ಕಾಲೇಜುಗಳಿಗೆ ಹೋಗಬೇಕಾಗಿತ್ತಲ್ಲ. ನಮ್ಮ ತಂದೆನೂ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರಿಂದ ಎಲ್ಲ 7 ಗಂಟೆಗೆ ಹೊರಡಬೇಕಾಗಿತ್ತು ಮನೆಯಿಂದ. ನಮಗೆಲ್ಲ ಫುಡ್ ಪ್ರಿಪೇರ್ ಮಾಡೋದು, ಮತ್ತು ಆಮೇಲೆ ಬಟ್ಟೆ ಬರಿ ಒಗೆಯೋದು, ನಮ್ಮದೆಲ್ಲ ನೆಲ ಕ್ಲೀನ್ ಮಾಡೋದು, ಈ ಥರ ಪ್ರತಿಯೊಂದೂ. ಮತ್ತು ತಾತೆ ಮಾವ ಇದ್ದರು, ಎಲ್ಲರ ಮನೆ ಸದಸ್ಯರು ಏನಿದ್ದಾರೆ ಇವ್ರಿಗೆಲ್ಲ ಕೂತ್ ಜಾಗಕ್ಕೆ ಎಲ್ಲನೂ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ತಾಯಿಯ ಒಂದು ಅಮೂಲ್ಯವಾದ 67 ವರ್ಷ ಕೇವಲ ನಮ್ಮ ತಂದೆ ಯೋಗಕ್ಷೇಮ ಮತ್ತು ನಮ್ಮಗಳ ಯೋಗಕ್ಷೇಮ ಅಂದರೆ ಅಡುಗೆ ಮನೆಗೆ ಸೀಮಿತ ಆಗೋಯಿತು. ಇದೆಲ್ಲ ಚಿಕ್ಕದ್ರಿಂದ ನಾನು ಗಮನಿಸ್ತಾ ಇದ್ನಲ್ಲ. ಹಾಗಾಗಿ ನಮ್ಮ ಸುಪ್ತ ಮನಸ್ಸಲ್ಲಿತ್ತು. ಆವಾಗ ನಾನು ಅಸಹಾಯಕ, ಏನೂ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ನಾವೆಲ್ಲ ಇಷ್ಟು ಇದಿರಲಿಲ್ಲ. ಇದೇನಾಯಿತು, ಒಂದು ಸರಿ ನಮ್ಮ ತಂದೆಯವರು ಈಗ 4 ವರ್ಷದ ಹಿಂದೆ ಅವರು ಸ್ವರ್ಗಸ್ಥರಾದರು. ಆ ಟೈಮಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೆ, ದುಡಿತಾ ಇದ್ದೆ. ನಮ್ಮ ತಂದೆಯವರು ಹೋದ್ಮೇಲೆ ಮೈಸೂರಿಗೆ ಬರ್ತಾಯಿದ್ದೆ ನಾನು ಬೆಂಗಳೂರಿಂದ. ನಾವು ಮೂಲತಃ ಮೈಸೂರವರು.
ಒಂದು ಸರಿ ಇದೇ ಥರ ಮಾತಾಡಬೇಕಾದ್ರೆ ನಾನು ಅಲ್ಲಿ ತನಕ ಎಲ್ಲ ನೋಡ್ಕೊಂಡಿದ್ದೆ. ನಾನು ಸಮಾನ ಮನಸ್ಕರ ಜೊತೆ ಸೇರಿ ಎಲ್ಲ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಎಲ್ಲ ಹೋಗ್ತಾಯಿದ್ದೆ, ಔಟಿಂಗ್ ಹೋಗ್ತಾಯಿದ್ದೆ. ಅಮ್ಮ ನೀನು ಇದೆಲ್ಲ ನೋಡಿದೆಯಾ, ಈ ಸ್ಥಳ ನೋಡಿದೆಯಾ, ಈ ಸ್ಥಳ ನೋಡಿದೆಯಾ ಅಂತ ಕೆಲವೊಂದನ್ನು ನಾನು ಕೋಟ್ ಮಾಡಿ, ಅಯ್ಯೋ ನಾನು ಬೇಲೂರು ಹಳೆಬೀಡೆ ನೋಡಿಲ್ಲ ಕಣಪ್ಪ ಅಂದರು. ಅಂದರೆ ನಾವು ನಮ್ಮ ತಾಯಿ ಹುಟ್ಟು ಬೆಳೆದ ಊರಿಂದ ಮೈಸೂರಿಂದ ಕೇವಲ ಒಂದು 125 ಕಿಲೋಮೀಟ್ರ್ ದೂರದಲ್ಲಿರೋ ಬೇಲೂರು ಹಳೆಬೀಡೆ ನೋಡಿಲ್ಲ ಅಂದಾಗ ನನಗೆ ತುಂಬ ಬೇಜಾರಾಯಿತು. ಏಕೆಂದರೆ ಬೇಲೂರು ಹಳೆಬೀಡು ಅನ್ನೋದು ತುಂಬ ವಿಶ್ವಪ್ರಸಿದ್ಧವಾದ ತಾಣ. ಅದು ಅಲ್ಲಿನ ಒಂದು ನಮ್ಮ ತಾಯಿ ಹೇಳಿದಾಗೆ ಅಲ್ಲಿ ಕಲಾವೈಭವ, ಅಲ್ಲಿನ ಶಿಲ್ಪಕಲೆ, ಆ ಶ್ರೀಮಂತಿಕೆ ನಿಜವಾಗ್ಲೂ ಎಲ್ಲ ದೇಶ ವಿದೇಶಗಳಿಂದ ಎಲ್ಲ ಈವನ್ ಫಾರಿನ್ ಕಂಟ್ರಿಯಿಂದನೂ ತುಂಬ ಜನ ಬರ್ತಾರೆ. ಏನಪ್ಪ ನಮ್ಮಮ್ಮ ಕೇವಲ 125 ಕಿಲೋಮೀಟ್ರ್ ದೂರದಲ್ಲಿರೋ ಇದೇ ನೋಡಿಲ್ವಲ್ಲ ಅಂತ ಅವತ್ತೇ ಸಂಕಲ್ಪ ಮಾಡಿದೆ. ನಾನು ನಮ್ಮ ತಾಯಿಗೆ ಕೇವಲ ಬೇಲೂರು ಹಳೆಬೀಡೆ ಒಂದೇ ಅಲ್ಲ, ಇಡೀ ದೇಶನೇ ತೋರಿಸ್ಬೇಕು. ಅಂದರೆ ಅವರ ಮನಸ್ಸಿನ ಆಸೆ ಏನಿತ್ತು, ಅವರ ಕನಸು ಏನನ್ನು ಅವರು ಕಾಣಬೇಕು ಅಂತ ಇದ್ದಾರೆ, ಅದನ್ನು ನಾನು ಫಸ್ಟ್ ಮನಗಂಡು ಈ ಒಂದು ಪ್ರಯತ್ನಕ್ಕೆ ನಾನು ಸಂಕಲ್ಪ ಮಾಡಿ ಕಾರ್ಯಪ್ರವೃತ್ತನಾಗಿದ್ದೀನಿ. ಯಾಕೆ ಈ ವಿಷಯ ಕೇಳಿದೆ ಅಂದ್ರೆ, ಇವಾಗ ಒಂದು ರಾಜ್ಯ ಸುತ್ತೋದಂದ್ರೆ ಅಷ್ಟು ಈಸಿ ಅಲ್ಲ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು, ಅದೆಲ್ಲ ಗ್ರಾಮಗಳು, ಮೂಲೆ ಮೂಲೆಯ ಹಳ್ಳಿಗೆ ಹೋಗಿದ್ದೀರಂದ್ರೆ ಅದು ಕೇವಲ 10 ತಿಂಗಳಲ್ಲಿ. ಅದು ಹೇಗೆ ಸಾಧ್ಯ ಆಯಿತು ಅಂತ? ಅಲ್ಲ, ಡೆಫಿನೆಟ್ ಆಗಿ ಈಗ ಜನವರಿ ಮನಸ್ಸಿದ್ದರೆ ಮಾರ್ಗ. ಹೆಂಗೆ ಸಾಧ್ಯ ಆಯಿತು ಅಂದರೆ, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ನಾವು ಮಾಡಬೇಕು ಅಂದ್ಕೊಂಡ್ರೆ, ಈಗ ತಾಯಿ ಸೇವೆ, ತಾಯಿನ ಒಂದು ಸೂಚ್ಯವಾಗಿ ನನಗೆ ಅವ್ರ ಮನಸ್ಸಲ್ಲಿರೋ ಒಂದು ಆಸೆ ಗೊತ್ತಾಯಿತು. ಮಾಡಬೇಕು ಅಂದರೆ ಒಂದೇ ವೇ, ಇಮಿಡಿಯೇಟ್ ಕಾರ್ಯಪ್ರವೃತ್ತನ ಆಗಬೇಕು. ಯಾಕೆಂದರೆ ಒಳ್ಳೆ ಕೆಲಸ ಅಲ್ವಾ ಇದು, ತಾಯಿ ಸೇವೆ ಮಾಡೋದು. ಅದು ವಸ್ತು ಯಾವತ್ತು ಎದುರುಗಡೆ ಇದ್ದಾಗ, ವಯಸ್ಸಾದವ್ರ ಆಸೆ ನಾವು ಪೋಸ್ಟ್ಪೋನ್ ಮಾಡಬಾರ್ದು. ಏಕೆಂದರೆ ನಾಳೆ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ಇವತ್ತೆಲ್ಲ ಸಣ್ಣ ಪುಟ್ಟ ವಯಸ್ಸವರೇ ಏನೇನೋ ಆಗ್ತಾಯಿದೆ ಅಲ್ಲ, ಗಾಡ್ ಗ್ರೇಸ್ ಚೆನ್ನಾಗಿರೋಣ, ಅದು ಬೇರೆ ಪ್ರಶ್ನೆ. ಬಟ್ ಆದರೆ ಯಾವತ್ತು ವಯಸ್ಸಾದವ್ರ ಆಸೆ ಪೋಸ್ಟ್ಪೋನ್ ಮಾಡಬಾರ್ದು. ವ್ಯಕ್ತಿ ಎದುರುಗಡೆ ಇದ್ದಾಗ ಅವರ ವ್ಯಾಲ್ಯೂ ಅರ್ಥಕೊಂಡು ನಾವು ಸೇವೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಿಂದ ಇಮಿಡಿಯೇಟ್ ಕಾರ್ಯಪ್ರವೃತ್ತನ ಅದೇ ನಾನು. ಅಂದರೆ ಸ್ವಲ್ಪ ಮಧ್ಯ ನಮ್ಮ ತಂದೆ ಹೋಗಿ 4 ವರ್ಷ ಆಯಿತು. ವೀಕೆಂಡ್ಸಲ್ಲೆಲ್ಲ ಫಸ್ಟ್ ಒಂದು ಚೂರು ತೋರಿಸ್ತಾ ಇದ್ದೆ. ಯಾವಾಗ ನಮ್ಮ ತಾಯಿಗೆ ಉತ್ಸಾಹ ಇದೆ, ಅವರು ನೋಡಿದಷ್ಟು ಮತ್ತಷ್ಟು ಅವ್ರ ಕಣ್ಣು ತುಂಬ್ಕೊಳ್ಳೋದು, ಮತ್ತು ಅವರು ಅಲ್ಲೆಲ್ಲ ಕರ್ಕೊಂಡು ಹೋದಾಗ ಅದನ್ನೆಲ್ಲ ತುಂಬ ಒಂದು ತಲ್ಲೀನರಾಗಿ ಅದ್ರಲ್ಲಿ ನೋಡೋದು, ಮತ್ತು ಅವ್ರು ನೋಡ್ಬೇಕಾದ್ರೆ ಆ ಮಗು ಆಗ್ತಾರಲ್ಲ ಅದು. ಹಾಗಾಗಿ ಇದನ್ನೆಲ್ಲ ನೋಡಿ, ಓ ನಮ್ಮ ತಾಯಿಗೆ ಆಸಕ್ತಿ ಇದೆ, ಅವ್ರಿಗೆಲ್ಲ ನೋಡೋ ಆಸೆ ಇದೆ, ನಾನು ಹೆಚ್ಚು ಮಾಡೋಣ. ಆಯಿತು, ನಮ್ಮ ತಾಯಿಗೆ ಎಷ್ಟು ಅವ್ರಿಗೆ ನಾನು ಎಷ್ಟು ಆಸೆ ಇದೆಯೋ ಅಷ್ಟು ತೋರಿಸೋಣ, ಅವ್ರಿಗೆ ಉತ್ಸಾಹ ಇದೆ ಅಲ್ಲ. ಅದಕ್ಕೆ ಇವಾಗ ನೀವು ಮಗ ಈ ಥರ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ರಾ? ನನಗೆ ಯಾತ್ರೆ ಅಂತ ಇಲ್ಲ, ನಾನು ಅದೇ ಒಟ್ಟು ಕುಟುಂಬದಲ್ಲಿದ್ದೋ ನಾವು. ಆಗ ನನ್ನ ಪತಿ ಸೇವೆ, ಮನೆಗೆ ಸದಸ್ಯರ ಸೇವೆ, ಇದರಲ್ಲೇ ನನಗೆ ಕಾಲ ಆಗೋಗ್ತಿತ್ತು. ಹೊರಗಡೆ ವಿಹಾರ ಇರಲಿಲ್ಲ. ಮನಸ್ಸಲ್ಲಿತ್ತು ಬೇರೆಯವರೆಲ್ಲ ಹೋಗುವ, ನಾವು ಈ ಥರ ಹೋಗಬೇಕು, ಮಾಡಬೇಕು, ಏನು ನಮ್ಗೆ ಆಗಲ್ವಲ್ಲ ಅಂತ ಒಂದಿತ್ತು. ಆದರೆ ನನ್ನ ಮಗ ಮುಂದೆ ನನಗೆ ಮಗನಿಂದ ಒಂಥರ ಸುಖ ಆಗುತ್ತೆ, ಸಂತೋಷ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇತ್ತು. ಯಾತ್ರೆ ಅಂತಲೇ ಅಲ್ಲ, ಒಟ್ಟಿನಲ್ಲಿ ಅವನಿಂದ ನನಗೊಂದು ಸುಖ ಸಿಗುತ್ತೆ, ಅಕಸ್ಮಾತ್ ಈ ಥರ ಎಲ್ಲ ನೋಡಬಹುದೇನೋ ಅನ್ನೋದು ಒಂದು ನಂಬಿಕೆ. ಅವನಿಂದ ನನಗೊಂದು ಥರ ಸುಖ ಸಿಗುತ್ತೆ ವೃದ್ಧಾಪ್ಯದಲ್ಲಿ ಅನ್ನೋದು ಒಂದು ನಂಬಿಕೆ ಇತ್ತು. ನಂದು ಆತ್ಮನಂಬಿಕೆ ಅಂತಾರಲ್ಲ ನೋಡಿ, ಆ ನಂಬಿಕೆನೇ ಇವತ್ತು ನಿಜ ಆಗಿದೆ. ಅದು ಇತ್ತು. ಓಕೆ ವೀಕ್ಷಕರೇ, ಇವರು ಇಷ್ಟು 27,400 ಕಿಲೋಮೀಟರ್ ಕ್ರಮಿಸಿರುವುದು ಕೇವಲ ಒಂದು ಬೈಕ್ನಲ್ಲಿ. ಸೊ ಸ್ಕೂಟರ್ ವರ್ಷದ ಹಳೆ ಬಜಾಜ್ ಚೇತಕ್ಕೋ. ಮತ್ತು ಅದರ ಹಿನ್ನೆಲೆ ಏನು ಅಂದರೆ, ಅದು ನಮ್ಮ ತಂದೆ ಕೊಡಿಸಿರೋ ಸ್ಕೂಟ್ರು ನನಗೆ. ಅದು ನನ್ನ ಪಾಲಿಗೆ ಸಾಕ್ಷಾತ್ ನಮ್ಮ ತಂದೆನೇ ನಮ್ಮ ಜೊತೆ ಇದ್ದಾರೆ, ನಮ್ಮ ತಂದೆನೇ ನಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ನಮಗಿದೆ. ಅಂದರೆ ಅದ್ರ ಜೊತೆ ಒಂದು ಅಷ್ಟು ಭಾವನಾತ್ಮಕವಾದ ಒಂದು ಆಳವಾದ ನಂಟಿದೆ. ಅದು ನನ್ನ ಪಾಲಿಗೆ ನಿರ್ಜೀವ ವಸ್ತು ಅಲ್ಲ, ಸಾಕ್ಷಾತ್ ನಮ್ಮ ತಂದೆನೇ ಅದರಲ್ಲಿದ್ದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಫೀಲ್. 20 ವರ್ಷದ ಅದು ಬಜಾಜ್ ಚೇತಕ್ಕೋ. ಎಲ್ಲೂ ಇವತ್ತಿನವರೆಗೂ ಒಂದು ಕೈ ಕೊಟ್ಟಿಲ್ಲ. 16,000 ಕಿಲೋಮೀಟ್ರ್ ಹೋಗ್ತಾ ಇದ್ದಾಗ ಒಂದು ಅಕ್ಕಲ್ಕೋಟ್ ಅಂತಿದೆ ನೋಡಿ, ಮಹಾರಾಷ್ಟ್ರ, ಅಲ್ಲಿ ಸಮರ್ಥ ಮಹಾರಾಜ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪಂಚರ್ ಆಗಿರೋದು ಬಿಟ್ಟರೆ ಇವತ್ತಿನವರೆಗೆ ಯಾವುದೇ ತೊಂದರೆ ಇಲ್ಲ. ಅದು ಶಬರಿಮಲೆ ಹತ್ತಿದೆ, ಕೇರಳ ತಿರ್ಚಂಗೋಡ್ ಹಿಲ್, ತಮಿಳ್ನಾಡು ಹಿಂಗಿದೆ, ಅದು ತಿರ್ಚಂಗೋಡ್ ಹಿಲ್ಲು ಅದತ್ತಿದೆ, ಭೀಮಾಶಂಕರ್ ಹೋಗಿದೆ, ಊಟಿ ಹೇರ್ಪಿನ್ ಕರ್ವ್ 37 ಹೇರ್ಪಿನ್ ಕರ್ವ್ ಹತ್ತಿದೆ, ಎಲ್ಲ ಥರ ಘಾಟ್ಗಳನ್ನೂ ಹತ್ತಿದೆ, ಎಲ್ಲೂ ಒಂದು ಸಮಸ್ಯೆ ಏನಿಲ್ಲ. ಓಕೆ, ಇವಾಗ 27,400 ಕಿಲೋಮೀಟರ್ ಕ್ರಮಿಸಿದ್ರಿ, ಅದು ಕೂಡ 20 ವರ್ಷ ಹಳೆಯ ಹೌದು ಸ್ಕೂಟರ್ನಲ್ಲಿ. ಸೊ ನೀವು ಕ್ರಮಿಸ್ತಾ ಇದ್ದಂತೆ ಯಾವುದೇ ತೊಂದರೆಗಳಾಗಿಲ್ಲ ಅಂತ ಹೇಳಿದ್ರೆ, ಆದರೆ ಬಿಸಿಲು ಮಳೆ ಚಳಿ ಅಂತ ಇದ್ದೇ ಇರುತ್ತೆ. ಸೊ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ತಾ ಇದ್ರಿ ಅಂತ? ಒಂದು ಮೇಡಮ್, ಅದಕ್ಕೆ ನಾನು ಒಂದು ಹೇಳಬೇಕು ಅಂದರೆ, ಇದು ತಾಯಿ ಸೇವೆ, ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆಯಿಂದ ತಾಯಿ ನನ್ನ ಜೊತೆಯಲ್ಲಿರಬೇಕಾದ್ರೆ ಆ ಬೇಗ ಯಾವುದೂ ನೆನಪಿಗೆ ಬರಲ್ಲ. ರೋಡ್ಗೆ ಇಳಿದಿದ್ದೀವಿ ಯಾವುದಾದ್ರೇನು, ಬಟ್ ಆದರೆ ಅದೃಷ್ಟವಶಾತ್ ನಮಗೆ ಎಲ್ಲೂ ಪ್ರಕೃತಿನೂ ಕೂಡ ನಮ್ಗೆ ಹೆಲ್ಪ್ ಮಾಡಿದೆ. ಯಾವುದೇ ರೀತಿ ಈಗ ಬಿಸಿಲು, ತೆಲಂಗಾಣ ಅಲ್ಲೆಲ್ಲ ಹೋದಾಗ ಬಿಸಿಲಿತ್ತು,
ಮಹಾರಾಷ್ಟ್ರದಲ್ಲೂ ಸ್ವಲ್ಪ ಓಕೆ, ಬಟ್ ಆಂಧ್ರ ಪ್ರದೇಶ, ತೆಲಂಗಾಣ, ಎಸ್ಪೆಷಲಿ ರಾಯಲಸೀಮಾದಲ್ಲೆಲ್ಲ ತುಂಬ ಹೀಟ್ ಇರುತ್ತೆ. ನಿಮ್ಗೆ ಈವನ್ ಟಾರೇ ಸ್ವಲ್ಪ ದ್ರವ ರೂಪಕ್ಕೆ ಬಂದ್ಬಿಟ್ಟಿರುತ್ತೆ, ಅಷ್ಟು ಕಾದು 2 ಹೆಲ್ಮೆಟ್ ಇದೆ, ಫುಲ್ ಹೆಲ್ಮೆಟ್ ಇದೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಿದ್ದೋ ಅಂದರೆ ಒಂದು 10-10:30 ಬಿಸಿಲು ಯಾವಾಗ ತನ್ನ ಪ್ರಖರತೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ಅಷ್ಟರೊಳಗಡೆ ಹೋಗಿ ಮುಗಿಸ್ಕೊಂಬಂದು, ಆ ತಾಪ ಜಾಸ್ತಿ ಆಗುತ್ತಲ್ಲ ಅದರೊಳಗಡೆ ಹೋಗಿ ಮುಗಿಸ್ಕೊಂಬರುವ. ಮತ್ತು 4 ಗಂಟೆ 4:15 ಆದಮೇಲೆ ಸ್ವಲ್ಪ ಯಾವಾಗ ಇಳಿ ಬಿಸಿಲು ಬರುತ್ತೆ ಆಗ ಹಂಗೆ ಮ್ಯಾನೇಜ್ ಮಾಡುವ. ಎಲ್ಲೂ ಮಳೆಗೆಲ್ಲೂ ಅಂತ ನಾವು ಸಿಕ್ಕಾಕೊಂಡಿಲ್ಲ. ಈ ಕಡೆ ಹುಬ್ಳಿ ಧಾರವಾಡದ ಕಡೆ ಬಂದ ಮೇಲೆ ಅದು ಏನು ತುಂತುರು ಮಳೆ, ತುಂಬ ಧಾರಾಕಾರವಾದ ಮಳೆಗೇನು, ನಾವೆಲ್ಲ ಆ ಕಡೆ ಇದ್ದಾಗ ಈ ಕಡೆ ಇತ್ತು, ಅವಾಗೆಲ್ಲ ಇಲ್ಲಿ ಧಾರಾಕಾರವಾದ ಮಳೆ ಇತ್ತು. ಬಟ್ ನಮಗೆ ಆ ತೆಲಂಗಾಣ, ಮಹಾರಾಷ್ಟ್ರ ಆ ಭಾಗದಲ್ಲಿದ್ದಾಗ ಆಲ್ಮೋಸ್ಟ್ ಒಂಥರ ಮೋಡ ಕವಿದಿರೋ ವಾತಾವರಣನೇ ನಾವು ಹೆಚ್ಚು ಅನುಭವಿಸಿದ್ದೀವಿ. ಇತ್ಲಾಗಿ ತುಂಬ ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಆ ಥರ 2 ಮಧ್ಯಮವಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಆ ಥರ ಪ್ರಕೃತಿನೂ ಹೆಲ್ಪ್ ಮಾಡಿದೆ. ಓಕೆ, ಇನ್ನೊಂದು ವಿಷಯ ಕೂಡ ಕೇಳುವಂಥದ್ದೇ, ಇವಾಗ ಹೋಗ್ತೀವಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರುವಂಥದ್ದು ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದೆಡೆ ನಾವು ಎಲ್ಲಿ ಉಳ್ಕೊಳ್ಳೋದು ಅಂತ ಇರುತ್ತೆ. ಈಗ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಮನೆ ಬೇಕು ಕೂರಕ್ಕೆ, ಅಲ್ಲಲ್ಲಿ ನಿಲ್ಲಕ್ಕಾಗಲ್ಲ. ಸೊ ಅದು ಯಾವ ಥರ ಇರ್ತಾ ಇತ್ತು ಅನ್ನುವಂಥದ್ದು. ಒಂದೇನು ಅಂದರೆ ಮೇಡಮ್, ನಾನು 13 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೆ. ಐ ವಾಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ ಒಂದು ಕಂಪ್ನೀಲಿ. 10 ವರ್ಷ ಒಂದೇ ಕಂಪ್ನಿಲಿ. ನನಗೆ ಲೋಕಸ್ನೇಹ ಚೆನ್ನಾಗಿತ್ತು. ಆ ಮಾರ್ಕೆಟಿಂಗ್ ಮುಖೇನ ನಾನು ಏನು ಮಾಡ್ತಿದ್ದೆ, ಹೋಗಿ ಜನಗಳನ್ನ ಭೇಟಿ ಆಗ್ತಿದ್ದೆ. ಜನಸಂಪರ್ಕ ಚೆನ್ನಾಗಿತ್ತು. ಅಂದರೆ ಬೆಂಗಳೂರು ಮೆಟ್ರೋ ಸಿಟಿ ಆದ್ದರಿಂದ ದೇಶದ ಎಲ್ಲ ಭಾಗದ ಜನರು ಅಲ್ಲಿದ್ದಾರೆ. ಹಾಗಾಗಿ ಈ ಮುಖೇನ ನನಗೊಂದು ಅವಕಾಶ ಏನು ಅಂತಂದರೆ, ಎಲ್ಲ ನಿತ್ಯ ನಾನು 400-500 ಜನನ ಭೇಟಿ ಮಾಡ್ತಿದ್ದೆ. ಹಾಗಾಗಿ ನನಗೆ ಲೋಕಸ್ನೇಹ ಚೆನ್ನಾಗಿತ್ತು, ಅದು ಒಂದು ಹೆಲ್ಪಿಗೆ ಬಂತು. 2ನೇದು, ನಮ್ಮ ಸೌತ್ ಈ ಕಡೆ ಈ ಭಾಗದ ಮಠಗಳು, ಆಶ್ರಮಗಳು, ನೀವು ಎಲ್ಲೇ ಹೋಗಿ ಮೇಡಮ್, ಈಗ ಉಡುಪಿಲೇ ನೀವು ತೊಗೊಳ್ಳಿ, 5 ಕಿಲೋಮೀಟ್ರ್ ನೀವು ಯಾವ ಡಿಸ್ಟೆನ್ಸ್ ಎಲ್ಲರೂ ಟ್ರಾವೆಲ್ ಮಾಡಿ, ಒಂದು ಯಾವುದೋ ಒಂದು ಆಶ್ರಮ, ಒಬ್ಬರು ಸಾಧು ಸಂತರು, ಒಂದು ಗುರುಸ್ಥಾನ ಯಾವುದಾದ್ರು ಇದ್ದೇ ಇರುತ್ತೆ. ಅಂಥ ಕಡೆ ಆಶ್ರಯ ತಗೋದು ಸುಮಾರಿದೆ, ಮಠಗಳು, ಆಶ್ರಮಗಳು, ಈ ಥರದ್ದೆಲ್ಲ ತುಂಬ ಇದೆ. ಈಗ ಒಂದೊಂದು ರಾಜ್ಯಕ್ಕೂ ಅದರದ್ದೇ ಆದ ಸಂಸ್ಕೃತಿ. ಇವಾಗ ಕೇರಳದಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಗೋವಾ, ಮಹಾರಾಷ್ಟ್ರ ಒಂದೊಂದು ಸಂಸ್ಕೃತಿ ಇದೆ. ಸೊ ಅಲ್ಲಿ ಕೂಡ ನೀವು ಸಂಸ್ಕೃತಿಯನ್ನು ಕಲ್ತ್ರಿ. ಆದರೆ ಆ ಜನರು ಯಾವ ಥರ ನಿಮ್ಮ ಜೊತೆ ಬೆರೀತಾ ಇದ್ರು ಅನ್ನುವಂಥದ್ದು? ಡೆಫಿನೆಟಾಗಿ ಏನು ಅಂದರೆ, ನಾವು ಈ ಬೆಂಗಳೂರಲ್ಲಿದ್ದು ಈ ಥರ ಅಂದರೆ ಬೆಂಗಳೂರು ಅಥವಾ ಬಾಂಬೆ ಈ ಥರ ಒಂದು ಮೆಟ್ರೋ ಸಿಟಿಗಳಲ್ಲಿದ್ದಾಗ ಏನಾಗುತ್ತೆ, ನಮಗೆ ಲೋಕ ಕೆಟ್ಟೋಗಿದೆಯಪ್ಪ, ಜನ ಕೆಟ್ಟೋಗಿದೆ, ಅಥವಾ ಜನ ಹೆಚ್ಚು ಒಂಥರ ಕಮರ್ಷಿಯಲ್ ಮೈಂಡೆಡ್ ಆಗಿದ್ದಾರೆ ಅಂತ ಅನಿಸುತ್ತೆ. ತಪ್ಪು ತಿಳುವಳಿಕೆ ಅನಿಸುತ್ತೆ ನಾವು. ಯಾಕೆಂದರೆ ಅದರಿಂದ ಹೊರಗೆ ಬಂದು ನೋಡಿದ್ರೆ ಯೋಚನೆ ಮಾಡೋದು, 100ರಲ್ಲಿ 90 ಭಾಗ ಒಳ್ಳೆ ಜನ ಇದ್ದಾರೆ ಮೇಡಮ್. ಮತ್ತು ಕೆಲವೊಂದು ಭಾಗಗಳಲ್ಲಿ ಏನಾಗುತ್ತೆ ಅಂದರೆ ಜನ, ಈಗ ನೋಡಿ ಅದಕ್ಕೆ ಇನ್ನೊಂದು ಹೇಳ್ತೀನಿ ನಾನು, ನಮಗೇನಾಗುತ್ತೆ ಮೇನ್ ಸಿಟಿಗಳಲ್ಲಿ ಸ್ವಲ್ಪ ಎಲ್ಲ ಅಹಂ ಕೇಂದ್ರಿತರಾಗಿ, ಅಂದರೆ ಆ ವಾತಾವರಣನೋ ಅಥವಾ ದುಡ್ಡು ಏನೋ ಒಂದು ಗೊತ್ತಿಲ್ಲ, ಈಗೇನು ಸ್ವಲ್ಪ ಈಗೋ ಇರುತ್ತೆ ಜನಗಳಿಗೆ, ಅವರೇ ಬಂದು ಮಾತಾಡಿಸ್ಲಿ, ಫಸ್ಟ್ ಅವರೇ ನಗಲಿ ಅದು. ಬಟ್ ಈ ಕಡೆ ಎಲ್ಲ ಈ ಭಾಗ ಸ್ವಲ್ಪ ನಗರಗಳು ಬಿಟ್ಟು ಬಂದರೆ ಏನು ಅಂದರೆ ಜನ ಪೂರ್ವ ಭಾಷಿಗಳಾಗಿದ್ದಾರೆ. ಅಂದರೆ ಅವರೇ ಬಂದು ನಮ್ಮನ್ನು ಮಾತಾಡಿಸ್ತಾರೆ. ಈಗ ಸ್ಕೂಟ್ರಲ್ಲಿ ನಾವು ಹೋಗ್ತಾ ಇರ್ತೀವಲ್ವ, ಇಷ್ಟು ಲಗೇಜ್ ಇಟ್ಕೊಂಡು, ಸ್ವಲ್ಪ ನಾನು ನಿಧಾನ ಮಾಡಿದ್ರೆ ಯಾವುದೋ ಒಂದು ಊರು ಸಿಕ್ತು, ಏನಿದೆ ಏನಾರು ಕೇಳೋಣ ಅಂದರೆ ಅವರೇ ಬರ್ತಾರೆ, ಹಿಂಗೆ ನೋಡ್ತಾರೆ, ಯಾರು ಏನು ಬೇಕಾಗಿತ್ತು, ನಾವು ಈ ಉದ್ದೇಶ ನಮ್ಮ ಪರಿಚಯ ಮಾಡ್ಕೋತೀವಿ, ಇಲ್ಲ ನಾನು ಈ ಥರ ಹೀಗೆ, ಹೌದಾ ಈ ಥರ ಕಾರ್ಯ ಮಾಡ್ತಾ ಇದ್ದೀರಾ ನೀವು, ಹಾಗಾದರೆ ನೋಡಿ ಇಲ್ಲಿ ದೇವಸ್ಥಾನಗಳಿದೆ, ಅಥವಾ ನೀವು ನೋಡೋ ಅಂಥದ್ದು ಇಲ್ಲಿದೆ, ಇಲ್ಲಿ ಯಾವುದೋ ಒಂದು ಪ್ರೇಕ್ಷಣೀಯ ಸ್ಥಳಗಳಿದೆ, ಊಟಕ್ಕೆ ಏನು ಮಾಡ್ತೀರಾ, ಹೌದಾ ಹಾಗಾದ್ರೆ ಇಂಥ ಕಡೆ ಇಲ್ಲೊಂದು ಆಶ್ರಮ ಇದೆ, ಇಂಥ ಮಠ ಇದೆ, ಅಥವಾ ನಿಮ್ಗೇನು ಮತ್ತು ಇನ್ನೂ ಈ ಥರ ಎಲ್ಲ ಅವರೇ ಮಾಹಿತಿ ಕೊಡ್ತಾ ಹೋಗ್ತಾರೆ. ಆ ಥರದ್ದು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಅವರೇ ಬಂದು ಪೂರ್ವಭಾಷಿಗಳಾಗಿ ನಮ್ಮನ್ನೆಲ್ಲ ಯೋಗಕ್ಷೇಮ ವಿಚಾರ, ಮತ್ತು ಉಳ್ಕೊಳ್ಳೋಕ್ಕೂ ಅಷ್ಟೇ, ಹೌದಾ ನೀವು ರಾತ್ರಿ ಎಲ್ಲಿ ಉಳಿತೀರಾ, ಹಾಗಾದರೆ ಇಲ್ಲೊಂದು ಕಿಲೋಮೀಟ್ರಲ್ಲಿ ಇಷ್ಟಿದೆ, ಅಥವಾ ನಮ್ಮೂರಲ್ಲಿ ಈ ಥರ ಇದೆ, ಇದಾಗುತ್ತಾ ನೋಡಿ ಇಲ್ಲಿ ಎಲ್ಲ. ಮತ್ತು ಜೊತೆಲಿ ನಾವು ಇಟ್ಕೊಂಡಿರ್ತೀವಿ, ಊಟ ತಿಂಡಿ ಸಂದರ್ಭ ಬಂದಾಗ ನಮ್ಮ ಜೊತೆ ಅವಲಕ್ಕಿ ಇಟ್ಕೊಂಡಿರ್ತೀವಿ, ಸೌತೆಕಾಯಿ ಇಟ್ಕೊಂಡಿರ್ತೀವಿ, ಆ ಸಿಪ್ಪೆ ಒರೆಯೋದು, ಚಾಕು ಕಟ್ ಮಾಡೋದು, ಕಾಳು ಮೆಣಸಿನ ಪುಡಿ, ಉಪ್ಪು, ಪ್ರತಿಯೊಂದು ಚಟ್ನಿ ಪುಡಿ, ಹಣ್ಣುಗಳು, ಡಿಫ್ರೆಂಟ್ ಹಣ್ಣುಗಳು ಎಲ್ಲ ಇಟ್ಕೊಂಡಿರ್ತೀವಿ. ಊಟನೇ ಆಗಬೇಕು ಅಂತೇನಿಲ್ಲ, ಬಟ್ ಜನ ಎಲ್ಲೂ ನಮ್ಮನ್ನು ಹೊಟ್ಟೆ ತುಂಬಿಸೇ ಕಳಿಸಿದ್ದಾರೆ. ಹೊಟ್ಟೆ ತುಂಬಿಸಿ ಜೊತೆಗೆ ಮನಸ್ಸು ತುಂಬಿಸಿದ್ದಾರೆ. ಅವ್ರ ಪ್ರೀತಿ ವಿಶ್ವಾಸ ಅದನ್ನೆಲ್ಲ ಕೊಟ್ಟು ನಮ್ಮ ಮನಸ್ಸು ತುಂಬಿದೆ. ಎಲ್ಲ ಅಮ್ಮ, ಈಗ 7 ರಾಜ್ಯಕ್ಕೆ ಹೋಗಿದ್ದೀರಾ, 7 ಕಡೆ ಹೋಗಿದ್ದೀರಾ, ಬೇರೆ ಬೇರೆ 7 ರಾಜ್ಯಕ್ಕೆ. ನಿಮಗೆ ಖುಷಿಯಾಗಿರುವಂಥ ಪ್ಲೇಸ್ ಯಾವುದು ಅಂತ? ಯಾವ್ದು ಖುಷಿ ಅಂದ್ರೆ ನನಗೆ ಎಲ್ಲ ಭಾಗದಲ್ಲೂ ಖುಷಿಯಾಗಿದೆ. ಅದೊಂದು ಸ್ವಲ್ಪ ಮನಸ್ಸಿಗೆ ಖುಷಿಯಾಗಿರುವಂಥ ಖುಷಿಯಾಗಿರೋದು, ತುಂಬ ಖುಷಿಯಾಗಿರೋದ್ರಿಂದ ಈಗ ಉಡುಪಿ ಅಂತಾನೆ ನನಗೆ ಹೇಳಬೇಕು. ನನ್ನ ಭಾವನೆ ಅದಿದೆ, ಸ್ವಲ್ಪ ಖುಷಿ ಉಡುಪಿ ಬಗ್ಗೆ. ಮಠಕ್ಕೆ ಹೋದ್ರಾ? ಹೌದು ಹೋಗಿದ್ದು, ಹೌದು ಎಲ್ಲ ಈ ಸುತ್ತಮುತ್ತದೆಲ್ಲ ನನಗೆ ಸ್ವಲ್ಪ ಖುಷಿ. ಯಾಕೆಂದ್ರೆ ಇಲ್ಲಿ ವಾತಾವರಣ ಒಂಥರ ತುಂಬಾ ಮನಸ್ಸಿಗೆ ಇದು ಆಗುತ್ತೆ, ಭಾವ ಪರವಶತೆ ಅಂತಾರಲ್ಲ
ಆ ಥರ ಅಂದರೆ ನಮ್ಮ ವಯಸ್ಸಿನವ್ರಿಗಂತೂ ನಾವೇನು ಮೋಜು ಮಾಡೋ ವಯಸ್ಸಲ್ಲ ಇದು ಅಲ್ವಾ. ಹೌದು, ಹೌದು. ದೇವರು ದಿಂಡ್ರು ಈ ಥರ ಆಧ್ಯಾತ್ಮಿಕ ಕಡೆ ಮನಸ್ಸು ವಾಲುತ್ತೆ. ಹಾಗಾಗಿ ನನಗೂ ಅದಿದೆ, ಮೊದಲಿಂದನೂ ಇದೆ. ಅದಕ್ಕೆ ಪೂರಕವಾಗಿ ನನ್ನ ಮಗ ಈ ವಾತಾವರಣ ಕಲ್ಪಿಸ್ಕೊಟ್ಟಿದ್ದಾನೆ. ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಅವ್ನು ನೋಡಿ ಯಾತ್ರೆ ಮೂಲಕ ಇಷ್ಟೆಲ್ಲ ದರ್ಶನ ಮಾಡಿ ಎಲ್ಲ ತಾವನು ದೇವ್ರನ್ನ ನಾನು ಕಣ್ತುಂಬ ನೋಡ್ಕೋತೀನಿ. ಈಗಲಂತೂ ಉಡುಪಿ ಕೃಷ್ಣನ್ನ ನಾನು ಇಷ್ಟ ಬಂದಷ್ಟು ನೋಡ್ಕೊಂಡಿದ್ದೀನಿ. ಆ ಕಿಂಡಿಲೇ ದರ್ಶನ ಅದೊಂದು ಅತ್ಯದ್ಭುತವಾದ ವಿಷಯ. ಅದು ಆ ಕಿಂಡಿಲ್ ದರ್ಶನ ಮಾಡೋದು ತುಂಬ ಕುತೂಹಲ, ಕನಕದಾಸರಿಗೆ ಕೊಟ್ಟಿರ್ತಾನೆ. ಹಾಗಾಗಿ ಉಡುಪಿ ಬಗ್ಗೆ ನನಗೆ ಒಂದು ಸ್ವಲ್ಪ ತುಂಬ ಹೆಚ್ಚು ಪ್ರೀತಿ ಇದೆ. ಇದೆಲ್ಲ ಅಲ್ಲಿ ಸ್ವಾಮೀಜಿಗಳು ಪ್ರವಚನ ಮಾಡ್ತಾರೆ, ಅನುಗ್ರಹ ಸಂದೇಶ, ಆಚಾರ್ಯಗಳ ಪ್ರವಚನ, ಇಲ್ಲಿ ಮಂತ್ರಘೋಷ, ಆಮೇಲೆ ಮಹಿಳೆಯರು ಮಂಗಳಾರತಿ ಆದ ತಕ್ಷಣ ಎಲ್ಲ ಕೀರ್ತನೆಗಳು ಹಾಡ್ತಾರೆ. ಅದೆಲ್ಲ ಏನೋ ಒಂಥರ ಭಾವ ಪರವಶತೆ, ನಾಸ್ತಿಕತೆ ಅಂತಾರಲ್ಲ, ಅದಿಲ್ಲದೆ ಎಂಥವ್ರಿಗೂ ಆಸ್ತಿಕತೆ ಕೊಟ್ಟುಬಿಡುತ್ತೆ. ಆ ಥರ ನನಗನ್ನಿಸುತ್ತೆ. ತುಂಬ ಸಾಂಸ್ಕೃತಿಕ ಚಟುವಟಿಕೆಗಳಾಗುತ್ತೆ, ಜನಸಂದಣಿಗಳು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಕಣ್ತುಂಬ ಜನನ್ನ, ಭಗವದ್ ಭಕ್ತರನ್ನು ನೋಡುವಂಥದ್ದು. ಯಾಕೆಂದರೆ ಆ ಭಗವಂತನಿಗೆ ನಾನು ಸೇವೆಗಿಂತ ಭಕ್ತರು ನನಗಿಷ್ಟ ಅಂತ ಹೇಳಿದ್ದಾನೆ ಅಂತಾರಲ್ಲ, ಹಾಗೆ ಆ ಭಗವದ್ ಭಕ್ತರನ್ನ ನಾವು ನೋಡೋದು, ಆ ಭಗವಂತನ ನೋಡೋದು ಇದೆಲ್ಲ ತುಂಬ ಇಷ್ಟ. ಉಡುಪಿ ಬಗ್ಗೆ ತುಂಬ ಒಲವು ಉಂಟಾಗಿದೆ. ಸುತ್ತಮುತ್ತ ಪ್ರದೇಶಗಳು ಅಷ್ಟೇ, ಪಾಜಕ, ಅಂಬಲ್ಪಾಡಿ ಇದೆಲ್ಲ ಚೆನ್ನಾಗಿದೆ ಅಂತ ನನಗೆ ತುಂಬ ಖುಷಿಯಾಗಿದೆ ಉಡುಪಿ. ಬಾಕಿ ಕಡೆದು ಎಲ್ಲ ಖುಷಿಯಾಗಿದೆ. ಅಲ್ಲೆಲ್ಲಿ ಬೇರೆ ಕಡೆ ಅಂದರೆ ಕಲೆಗಳು, ಈಗ ರಾಮೇಶ್ವರ, ಮಧುರೆ, ಬೇಲೂರು, ಹಳೇಬೀಡು ಇವೆಲ್ಲ ಕಲೆಗೆ ಸಂಬಂಧಪಟ್ಟದ್ದು. ಆ ಕಲಾವೈಭವನ ಸೂರೆಗೊಳ್ಳುತ್ತೆ. ಇಂಥ ಕಡೆ ಬಂದಾಗ ಪುಣ್ಯಕ್ಷೇತ್ರಗಳಲ್ಲಿ ದೇವರ ದರ್ಶನ ಅದು ಇಂಪಾರ್ಟೆಂಟ್. ಅದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತೆ, ಈ ದೇವರ ದರ್ಶನ ಅಲ್ವಾ. ಹಾಗಾಗಿ ಉಡುಪಿ ತುಂಬಾ ಇಷ್ಟ ಆಗಿದೆ. ಈ ಐತಿಹಾಸಿಕ ಸ್ಥಳ ನೋಡಿದಾಗ ಸ್ವಾತಂತ್ರ್ಯ ಯೋಧರ ನೆನಪು ಬರುತ್ತೆ. ಈ ಕಿತ್ತೂರು ನೋಡ್ತೀವಿ, ಇದು ರಾಣಿ ಚೆನ್ನಮ್ಮನ ಜ್ಞಾಪಕ, ಅವಳು ಈ ಬ್ರಿಟಿಷರ ವಿರುದ್ಧ ಹೋರಾಡಿದ್ಲಲ್ವ. ಹೀಗೆ ಸ್ವಾತಂತ್ರ್ಯ ಪ್ರೇಮಿಗಳ ನೆನಪು ಬರುತ್ತೆ. ಹೀಗಾಗಿ ನನಗೆ ಉಡುಪಿ ಬಗ್ಗೆ ಸ್ವಲ್ಪ ತುಂಬ ಒಲವು. ಚೆನ್ನಾಗಿ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ನಡೆಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಬ್ರೇಕ್ ನಂತರ ಮಾತೃ ಸಂಕಲ್ಪ ಸೇವಾ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ಹೇಳ್ತಾ ಇದ್ರಿ ಮಾತೃ ಸಂಕಲ್ಪ ಸೇವಾ ಯಾತ್ರೆ ಅಂತ, ಮಾತೃ ಸೇವಾ ಸಂಕಲ್ಪ ಯಾತ್ರೆ. ಓಕೆ, ಅದನ್ನ ಹಮ್ಮಿಕೊಂಡಿದ್ವಿ ಅಂತ. ಸೊ ಈ ಒಂದು ಸಂಕಲ್ಪ ಇಟ್ಕೋಬೇಕಾದ್ರೆ ಹೇಗೆ ಹೇಳಿದ್ರಿ, ಫಸ್ಟಿಗೆ ತಾಯಿಯನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನನ್ನ ಹತ್ರ ಇತ್ತು ಮನಸ್ಸಲ್ಲಿ, ಅವರ ಆಸೆಯನ್ನ ಕಂಡ್ಕೊಂಡು ನಾನು ಕರ್ಕೊಂಡು ಹೋದೆ ಅಂತ. ಸೊ ಫ್ಯಾಮಿಲಿ ಸಪೋರ್ಟ್ ಯಾವ ತರ ಐತಿ? ಈಗ ತಾಯಿಯನ್ನು ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಿಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ? ನಾನು ಜಾಯಿಂಟ್ ಫ್ಯಾಮಿಲಿ ಅಂದರೆ ಈಗೆಲ್ಲ ಬೇರೆ ಬೇರೆ. ನಾನು ಬ್ರಹ್ಮಚಾರಿ, ನಾನು ಒಬ್ಬನೇ ಮಗ, ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ಏನಾದ್ರು ಒಂದು ಹಂತ ಬರೋ ತನಕ ಎಲ್ಲ ಇದ್ದರು. ಈಗೆಲ್ಲ ಅವರೆಲ್ಲ ಬೇರೆ ಬೇರೆ, ನಮ್ಮ ತಂದೆ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಅವರೆಲ್ಲ ಸಪ್ರೇಟ್ ಆಗಿದ್ದಾರೆ. ನಾನು ನಮ್ಮ ತಾಯಿ ಈಗಿದ್ದೀವಲ್ವ, ನಾನು ಬ್ರಹ್ಮಚಾರಿ. ಹಾಗಾಗಿ ನನಗೆ ಯಾವುದೇ ಒಂದು ಬೇರೆ ಥರ ಬಂಧನಗಳಿಲ್ಲ, ಸಾಂಸಾರಿಕ ಬಂಧನಗಳಿಲ್ಲ. ಹಾಗಾಗಿ ಈಗ ನಾನು ಅಷ್ಟೇ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಲ್ಲಿ 13 ವರ್ಷ. ನಾನು ಹೇಳಿದ್ನಲ್ಲ, ಐ ವಾಸ್ ಎ ಕಾರ್ಪೊರೇಟ್ ಟೀಮ್ ಲೀಡರು. ನಮ್ಮ ಒಂದು ಜೀವನಕ್ಕೆ ಅಂದರೆ ನನ್ನ ಮತ್ತು ನಮ್ಮ ತಾಯಿ ಜೀವನಕ್ಕೆ, ಭವಿಷ್ಯಕ್ಕೆ ಏನು ಬೇಕು ಅಂದರೆ ನಿತ್ಯ 2 ಹೊತ್ತು ಪರಾವಲಂಬನೆ ಇಲ್ಲದೆ ಊಟ ಮಾಡೋಕ್ಕೆ ಮತ್ತು ನಮ್ಮ ಆರೋಗ್ಯದ ಖರ್ಚುಗಳಿಗೆ ಮುಂದಿನ ಭವಿಷ್ಯದಲ್ಲಿ ಅದಕ್ಕೆ ಏನು ಬೇಕೋ ಅದನ್ನು ದುಡ್ದು ಇಟ್ಕೊಂಡಿದ್ದೀವಿ. ಅಂದರೆ ಇಂಡಿಯನ್ ಕಂಡೀಷನ್ಲಿ, ಭಾರತೀಯ ಪದ್ಧತಿ ಪ್ರಕಾರ ಸರಳವಾಗಿ ಎಷ್ಟು ಬದುಕಬೇಕೋ ಅಷ್ಟು ದುಡ್ದು ಇಟ್ಕೊಂಡಿದ್ದೀವಿ. ಆ ದುಡ್ಡು ಏನು ಇಂಟ್ರೆಸ್ಟ್ ಬರುತ್ತೆ ಅದರಿಂದ ನಾವು ಯಾತ್ರೆ ಮಾಡ್ತಾ ಇದ್ದೀವಿ ಜೀವನ. ಹೌದು. ಈಗ ನೀವು ಹೇಳಿದ್ರೆ ಪ್ರತಿ ಸ್ಥಳಕ್ಕೆ ಹೋದಾಗ ಪ್ರತಿಯೊಬ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ರು, ಮನಸ್ಫೂರ್ತಿಯಾಗಿ ಅವರೊಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತ. ಸೊ ಪ್ರತಿಯೊಂದು ಕಡೆಗೆ ಹೋದಾಗ ಹೊಸ ಹೊಸ ಅನುಭವವನ್ನ ನೀವು ಪಡೆದಿದ್ದೀರಿ. ಸೊ ನಿಮ್ಗೆ ತುಂಬಾ ಒಂದು ಮತ್ತೆ ಮತ್ತೆ ನೆನಪಿಸ್ಕೋಬೇಕು ಅನ್ನುವಂಥದ್ದು ಏನಾದ್ರೂ ಘಟನೆ ಆಗಿದೆಯಾ ಹೇಗೆ ಅಂತ? ಇಲ್ಲ, ಎಲ್ಲ ಒಂಥರ ಮುತ್ತು ರತ್ನಗಳೇ ಮೇಡಮ್. ಪ್ರತಿಯೊಂದು ಅನುಭವನೂ ಇಟ್ಸ್ ಅ ಯುನಿಕ್. ಎಲ್ಲ ಪ್ರತಿಯೊಂದು, ಏಕೆಂದ್ರೆ ಪ್ರೀತಿ ವಿಶ್ವಾಸದಲ್ಲಿ ಹೆಂಗ್ ಭೇದ ಬರುತ್ತೆ, ಎಲ್ಲರೂ ಅಷ್ಟೇ. ಈಗ ನಾವು ಒಂದು ವಿಚಾರ, ನನಗೆ ಈ ಒಂದು ಘಟನೆ ಆಗಿರ್ಬೋದು, ಅಥವಾ ಈ ಸ್ಥಳ ಆಗಿರ್ಬೋದು, ಅಥವಾ ಈ ವ್ಯಕ್ತಿಗಳಾಗಿರ್ಬೋದು, ನನಗೆ ಮತ್ತೆ ಮತ್ತೆ ಬರ್ತಿದ್ದಾರೆ ಕಣ್ಣೆದುರಿಗೆ, ನೆನಪಾಗುತ್ತೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಇಲ್ಲ, ನಾನು ಏಕೆಂದರೆ ಎಲ್ಲನೂ, ಏಕೆಂದರೆ ಒಂದೊಂದು ರಾಜ್ಯ, ಒಂದೊಂದು ಜನಗಳಿಗೂ ತಂದೆ ಆದ ವಿಶೇಷತೆಗಳಿದೆ. ಅದರದ್ದೇ ಅದು ಮಹತ್ವ ಅದಕ್ಕಿದ್ದೇ ಇರುತ್ತೆ. ನಾನು ಸರ್ವರನ್ನು ಸಮಾನವಾಗಿ ಏಕಕಾಲದಲ್ಲಿ ಪ್ರೀತಿಸೋನು. ಹಾಗಾಗಿ ನನಗೆ ಆ ಥರ ಒಂದು ಇದು ಹೆಚ್ಚು ಇದು ಕಮ್ಮಿ ಅಂತ, ಎಲ್ಲರೂ ನಮ್ಮನ್ನು ಒಂದು ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡಿದ್ದಾರೆ. ನಮ್ಗೆ ಏನು ಬೇಕು ಅಂದರೆ, ನಾನು ಯಾರ ಹತ್ರನೂ ದುಡ್ಡು ಕಾಣಿಕೆ ಇಂಥದ್ದೆಲ್ಲ ಸ್ವೀಕಾರ ಮಾಡಿಲ್ಲ. ಇದು ನಾನೇನು
ನನ್ನ ಶ್ರಮಾರ್ಜಿತವಾದ ದುಡ್ಡಿನಿಂದನೇ, ನನ್ನ ಸನ್ಮಾರ್ಗದಿಂದ ದುಡ್ಡಿಂದನೇ ನನ್ನ ಬಟ್ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ನಾನು ಸ್ಮರಣೆ ಮಾಡ್ತೀನಿ. ಎಲ್ಲನೂ ಅಷ್ಟೇ, ಅವ್ರನ್ನೆಲ್ಲ ನಾನು ಕೃತಜ್ಞನಾಗಿರ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು. ಮತ್ತು ನಿಮ್ಗೆ ಆ ಥರ ಒಂದು ವಿಶೇಷವಾಗಿ ಒಂದು ಘಟನೆ ಹೇಳಬೇಕು ಅಂದರೆ, ನಾವು ಶೃಂಗೇರಿ ಹೋಗಿದ್ದಾಗ ಅಲ್ಲಿ ಮಾಜಿ ಪ್ರಧಾನಿಗಳು, ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಎತ್ತರವಾದ ಸಾಧನೆ ಮಾಡಿದಿರೋ ಎಚ್ ಡಿ ದೇವೇಗೌಡರು ಭೇಟಿಯಾದದ್ದು. ಅವರು ನಮಗೆ ಅವರ ಒಂದು ಅಷ್ಟು ಬ್ಯುಸಿ ಶೆಡ್ಯೂಲ್ ಅವ್ರದ್ದೆಲ್ಲ, ಏಕೆಂದರೆ ತುಂಬ ಇರುತ್ತೆ ಸೆಕ್ಯೂರಿಟಿ ಎಲ್ಲ. ಅಂಥದ್ದು ನಡುವೆ ನಮ್ಮ ಹತ್ರ ಒಂದು ಕರೆದು ಅವರು ನಮ್ಮನ್ನು ಒಂದು 6-7 ನಿಮಿಷ ನಮ್ಮ ಜೊತೆ ಮಾತಾಡಿದ್ರು. ನಮ್ಮಮ್ಮನ ಹೆಂಗೆ ಏನು ಬಾಯಿ ಮೇಲೆ ಬೆರಳು ಇಟ್ಕೊಂಡ್ರು, ನಮ್ಮಮ್ಮ ಈ ಸ್ಕೂಟ್ರಲ್ಲಿ ಇವರು ಇಷ್ಟು ದೂರ ಪ್ರಯಾಣ ಮಾಡಿದ್ದಾರೆ. ಅದೊಂದು ನನ್ನ ಸ್ಮರಣೆಯಲ್ಲಿರುತ್ತೆ. ಏಕೆಂದರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿನ ನಾವು, ನಮಗೂ ಅವರ ಕ್ವಾಲಿಟಿ ಟೈಮ್ನ ನಮಗೊಂದು 6-7 ನಿಮಿಷ ನಮ್ಮ ಜೊತೆ ಕರೆದು ಮಾತಾಡ್ಸಿದ್ರಲ್ಲ, ಅದು ಒಂದು ಮನಸ್ಸಿನಲ್ಲಿ ಉಳಿಯುವಂಥ ಒಂದು. ಬಟ್ ಈ ಮಿಕ್ಕದ್ದೆಲ್ಲ ಜನಗಳ ಬಗ್ಗೆನೂ ನಂಗೆ ಪ್ರೀತಿ ಇದೆ. ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾರೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಓಕೆ, ಇವಾಗ 7 ರಾಜ್ಯಗಳನ್ನು ಸುತ್ತಿದ್ದೀರಾ, ಮುಂದೆ ಬೇರೆ ಕಡೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ, ಹೋದ ವರ್ಷ ನಾನು ಉತ್ತರ ಭಾರತಕ್ಕೆ ಕಾರಲ್ಲಿ ಬಂದಿದ್ದೀನಿ. ಅಪ್ ಟು ಕಾಶ್ಮೀರದವರೆಗೂ ನಮ್ಮ ತಾಯಿಗೆ ಎಲ್ಲ ತೋರಿಸ್ಬಿಟ್ಟಿದ್ದೆ. ಹೋದ ವರ್ಷ ಏಪ್ರಿಲಲ್ಲಿ ನಾವು ಫುಲ್ ಉತ್ತರ ಭಾರತ ಪ್ರವಾಸ, ಕಾಶಿಗೆ, ಆ ಕಡೆ ಫುಲ್ ಜಮ್ಮುಗೆ, ಕಾಶ್ಮೀರದವರೆಗೂ ಎಲ್ಲ ನೋಡಿದ್ವಿ. ಕಾಶ್ಮೀರದಲ್ಲಿ ನಿಮಗೆ ಸೋನಾಮಾರ್ಗು, ಗುಲ್ಮಾರ್ಗು, ಶಂಕರಾಚಾರ್ಯ ಹಿಲ್ಲು, ನೆಹರು ಪಾರ್ಕ್. ಹೌದು, ನಮ್ಮ ತಾಯಿ ಕಾರಲ್ಲೇ ಕರ್ಕೊಂಡು ಹೋಗಿದ್ದೆ. ಎಲ್ಲ ದಾಲ್ ಲೇಕು, ನೆಹರು ಪಾರ್ಕು, ಶಂಕರಾಚಾರ್ಯ ಹಿಲ್ಲು, ಸೋನಾಮಾರ್ಗು, ಗುಲ್ಮಾರ್ಗು, ಖೀರ್ ಭವಾನಿ ಟೆಂಪಲ್ಲು, ಜ್ಯೇಷ್ಠ ಮಾತಾ ಟೆಂಪಲ್ಲು, ಕಾಶ್ಮೀರ ಪುರವಾಸಿನಿ, ವೈಷ್ಣೋದೇವಿ, ಪ್ರತಿಯೊಂದು ತೋರಿಸ್ಬಿಟ್ಟು. ಓಕೆ, ಅಮೃತ್ಸರು, ಈ ಕಡೆ ಎಲ್ಲ, ಇವನ್ ಕುರುಕ್ಷೇತ್ರ, ಇಡೀ ದೇಶವನ್ನೇ ಸುತ್ತಿ, ಇಡೀ ದೇಶವನ್ನೇ ಹೋದ ವರ್ಷ ಎಲ್ಲ ಸುತ್ತಿಸ್ಬಿಟ್ಟಿದ್ವಿ. ಈಗ ಈ ಕಡೆ ಈ 7-8 ರಾಜ್ಯಗಳನ್ನ ನೋಡ್ಕೊಂಡು. ಸೊ ನಿಮಗೆ ಅಂದ್ಕೊಂಡಿದ್ರಾ ಫಸ್ಟಿಗೆ 10 ತಿಂಗಳಲ್ಲಿ 7 ರಾಜ್ಯಕ್ಕೆ ನಾನು ಹೋಗ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ದಿಲ್ಲ? ಇಲ್ಲ, ಆ್ಯಕ್ಚುಲಿ ನಾವು ಬಿಗಿನಿಂಗಲ್ಲಿ ಏನೋ ನಮ್ಮ ತಾಯಿಗೆ ಒಂದು ಸ್ವಲ್ಪ ಯಾವುದೇ ಅವ್ರು ಎಷ್ಟು ಉತ್ಸಾಹ ಏನಿರುತ್ತೆ, ಎಷ್ಟು, ಏಕೆಂದರೆ ದೀರ್ಘವಾದ ಪ್ರಯಾಣ. ಮುಂಚೆನೂ ಹೋಗಿದ್ದೋ, ಅದು ಕಾರಲ್ಲಿ ಹೋಗಿದ್ದೋ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬಸ್ಸು ಟ್ರೈನಲ್ಲಿ ಹೋಗಿದ್ದೋ. ಇದು ಸ್ಕೂಟ್ರಲ್ಲಾದ್ರಿಂದ ಫಸ್ಟ್ ನಾನು ಪ್ರಯೋಗ ಮಾಡಿದೆ. ನಮ್ಮ ಮೈಸೂರಿನ ಸುತ್ತಮುತ್ತಲಿನ ಜಾಗಕ್ಕೆಲ್ಲ ಸ್ವಲ್ಪ ನಂಗೆ ಶನಿವಾರ ಭಾನುವಾರ ರಜಾ ಇದ್ದಾಗ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ಶಿ ಈಸ್ ಕಂಫರ್ಟಬಲ್ ಆನ್ ಸ್ಕೂಟರ್ ಅಂತ ಗೊತ್ತಾದ ಮೇಲೆ, ನನಗೆ ಕನ್ಫರ್ಮ್ ಆದಮೇಲೆ ಈ ಥರ ಒಂದು. ಬಟ್ ಬಿಗಿನಿಂಗಲ್ಲಿ ನಾವು ಏನೋ ಒಂದು 2-3 ತಿಂಗಳು ಹೋಗೋಣ ಅಂತಲೇ ಅಂದ್ಕೊಂಡಿದ್ದು, ಅಷ್ಟರಲ್ಲಿ ಏನಾದರೂ ಎಷ್ಟು ಸಾಧ್ಯ. ಬಟ್ ಆದರೆ ನಮ್ಮ ತಾಯಿ ಉತ್ಸಾಹ ಮತ್ತು ಜನಗಳ ಪ್ರೀತಿ, ನಂಬಿಕೆ, ವಿಶ್ವಾಸ ಜಾಸ್ತಿ ಆಯ್ತಲ್ಲ, ನಮಗೆಲ್ಲೂ ಒಂದು ಕಡೆ ಮುಖಭಂಗ ಆಗೋದಾಗಲಿ ಅಥವಾ ಮನೆಗೆ ಹೋಗೋಣಪ್ಪ ಅನ್ಸೋದಾಗಲಿ ಇಲ್ಲವೇ ಇಲ್ಲ. ನೋಡಿ, ಇಷ್ಟು ಬಂದಿದ್ರು ನಮ್ಮ ಉತ್ಸಾಹಕ್ಕೂ. ಮತ್ತು ನನಗೆ ಪ್ರೇಮ ಇದೆ ಈ ಕೆಲಸದ ಬಗ್ಗೆ. ನಮಗೇನು ಅಂದರೆ, ಈಗ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದಾಗ ನಮಗೆ ಇದಾಗಲ್ಲ, ನಮಗೆ ಉತ್ಸಾಹ ಒಂದೇ ಸಾಲಲ್ಲ, ಆ ಕೆಲಸದ ಬಗ್ಗೆ ಪ್ರೇಮ ಇರಬೇಕು. ಏಕೆಂದರೆ ಪ್ರೇಮರಾಹಿತ್ಯ ಅನ್ನೋದು ಎಂಥ ಉತ್ಸಾಹಿನೂ ಕೊಂದಾಕ್ಬಿಡುತ್ತಂತೆ. ಹಾಗಾಗಿ ನಮ್ಮ ತಾಯಿ ಸೇವೆ ಮಾಡ್ತೀನಿ, ಇದ್ದಾಗ ನೋಡ್ಕೋಬೇಕಲ್ವ. ಏಕೆಂದರೆ ನಮ್ಮ ತಂದೆ ಕಾಲದಲ್ಲೂ ನಮ್ಮ ತಾಯಿಗೆ ಕೊರತೆ ಆಯಿತು. ಬರೀ 67 ವರ್ಷ ಅಡುಗೆ ಮನೆ, ನಿತ್ಯ ಬೆಳಗ್ಗೆ 7 ಮಾಡು, ಈಗ ಇಷ್ಟೆಲ್ಲ ಹೇಳಿದ್ನಲ್ಲ, ಅದೇ ಆಯಿತು. ನಾನು ನನ್ನ ಟೈಮಲ್ಲಾರು ಅವರು ಆ ಕೊರತೆನ ಒಬ್ಬ ಮಗನಾಗಿ ನಾನು ಪ್ರಾಮಾಣಿಕವಾಗಿ ತುಂಬಿಕೊಡ್ಬೇಕಲ್ವ. ಏಕೆ ಎಲ್ಲ ನೋಡ್ತಾರೆ, ಮಾಡ್ತಾರೆ. ಏಕೆಂದ್ರೆ ಲೋಕಾನುಭವ ಅನ್ನೋದು ಹಿಂಗೆ ಬರುತ್ತೆ, ಲೋಕ ಸುತ್ತಿದರೆ ಬರುವಂಥದ್ದು ಲೋಕಾನುಭವ. ಹೋದಾಗ ನಮಗೂ ಅಷ್ಟೇ, ಈಗ ನೋಡಿ, ಲೋಕ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹೌದು, ಮತ್ತೆ ಅದು ಅಷ್ಟೇ. ನಮ್ಮ ತಾಯಿಗೆ ನಾನು ಬೆಂಗಳೂರಲ್ಲಿದ್ದಾಗಲೂ ಅಷ್ಟೇ, ನಿತ್ಯ ಅವ್ರಿಗೆ ಈಗ ರಿಟೈರ್ಮೆಂಟ್ ಲೈಫ್ ಥರ. ಯಾವಾಗ ನಮ್ಮ ತಂದೆ ಹೋದರು 4 ವರ್ಷ ಆಯ್ತು, ಈಗ 70 ಅಂದರೆ ಅವ್ರು 67ನೇ ವಯಸ್ಸಿಂದನೂ ಅಷ್ಟೇ ನಮ್ಮ ತಾಯಿಗೆ ಆ ಥರದ್ದು ಅನುಕೂಲ ಮಾಡಿಕೊಟ್ಟಿದ್ದೀನಿ ನಾನು. ಅವ್ರು ಏನಂದ್ರೆ ಇವತ್ತಿನವ್ರಿಗೆ ಏನು ಕಳ್ಕೊಂಡ್ರು ಅದನ್ನೆಲ್ಲ ಈಗ ನನ್ನ ಟೈಮಲ್ಲಿ ಪಡ್ಕೋಬೇಕು. ಅವರು ನಿತ್ಯ ಲೈಬ್ರರಿಗೆ ಹೋಗಿ ಅಡುಗೆ, ಊಟ, ತಿಂಡಿ ಎಲ್ಲ ನಾನೇ ಮಾಡ್ತಿದ್ದೆ. ಮನೇಲಿ ಬೆಳಗಾಗೆದ್ದು ನಾನೇ ಮಾಡಿ, ನಾನು ಆಫೀಸ್ಗೆ ಹೋಗ್ತಾಯಿದ್ರು 7:45, 8 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಅವ್ರು ಏನಿದ್ರು ನಿಧಾನಕ್ಕೆ ಎದ್ದೇಳೋದು, ನಿಧಾನಕ್ಕೆ ಎದ್ದು ಅವ್ರು ಇಷ್ಟ ಬಂದಷ್ಟೊತ್ತಿಗೆ ಸ್ನಾನ ಮಾಡಿ, ಅವ್ರದ್ದು ಏನಿದೆ ನಿತ್ಯ ಪೂಜೆ ಗೀಜೆ ಮಾಡ್ಕೊಂಡು ತಿಂಡಿ ಮಾಡಿಟ್ಟಿರುವೆ, ಒಂದು ಅನ್ನ ಹುಳಿ ಮಾಡಿಟ್ಬಿಟ್ಟು ಹೋಗಿರುವೆ. ಹೋಗೋ ಅಷ್ಟೇ, ಅವ್ರು ನಿಧಾನಕ್ಕೆ ಎದ್ದು ತಿಂಡಿ ತಿಂದ್ಕೊಂಡು ಲೈಬ್ರರಿಗೆ ಹೋಗೋರು. ಸುಮಾರು ದಿನಪತ್ರಿಕೆಗಳು, ನಿಯತಕಾಲಿಕೆಗಳು ಅಥವಾ ಬೇರೆ ಬೇರೆ ಪುಸ್ತಕಗಳು, ವೈಚಾರಿಕವಾದ ಕೆಲವೊಂದು ಪುಸ್ತಕಗಳು, ಎಷ್ಟೋ ಜನದ ಮಹಾನುಭಾವರ ಆತ್ಮಚರಿತ್ರೆಗಳು, ಇದನ್ನೆಲ್ಲ ಓದ್ತಾ ಇದ್ದೆ. ಆ ಥರದ್ದು ಅನುಕೂಲ ಮಾಡಿಕೊಟ್ಬಿಟ್ಟಿದ್ದೆ. ಮಧ್ಯಾಹ್ನ ಅಷ್ಟೇ 1:15 ಟೈಮ್ ಊಟ ಮಾಡುವೆ. ಅಮ್ಮ ಮನೆಗೆ ಬಂದ್ಯಾ ಲೈಬ್ರರಿಯಿಂದ? ಊಟ ಆಯ್ತು, ಊಟ ಆಯಿತು, ರೆಸ್ಟ್ ತಗೋ. ಸಂಜೆ ಆದಮೇಲೂ ಅಷ್ಟೇ, ಅವರು ಏನಿದ್ರು ಮಧ್ಯಾಹ್ನ ಒಂದು ಚಿಕ್ಕ ನಿದ್ದೆ ಮಾಡೋದು. ಅಂದರೆ ಅವ್ರನ್ನವ್ರು ನೋಡ್ಕೊಳ್ಳೋದು. ಅವ್ರಿಗೆ ಈಗ ಒಂಥರ ರಿಟೈರ್ಮೆಂಟ್ ಲೈಫ್ ಥರ ಏನು ಕೊರತೆ ಆಗಿತ್ತು ಅದನ್ನು ಒಬ್ಬ ನನ್ನ ಮಗನಾಗಿ ಪ್ರಾಮಾಣಿಕವಾಗಿ ತುಂಬಿಕೊಡು. ಈಗ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಇಷ್ಟೆಲ್ಲ ಮಾತಾಡಿದ್ರೆ ಪ್ರಾಪರ್ ನಿಮ್ಮದು ಎಲ್ಲಿ ಬರುತ್ತೆ ಹೇಗೆ ಅಂತ? ನಮ್ಮೂರ, ನಾವು ಪ್ರಾಪರ್ ಮೈಸೂರವ್ರೆ. ನಾವು ಹುಟ್ಟು ಬೆಳೆದಿರೋದ್ರೆ ಮೈಸೂರು. ನನ್ನ ವಿದ್ಯಾಭ್ಯಾಸ 7ನೇ ಕ್ಲಾಸ್ ತನಕ ಶ್ರೀರಂಗಪಟ್ಟಣದಲ್ಲಿ, ಅಂದರೆ ಮೈಸೂರಿಂದ ಒಂದು 14 ಕಿಲೋಮೀಟರ್ ದೂರದಲ್ಲಿ ಶ್ರೀರಂಗಪಟ್ಟಣ ಅಂತ, ಅಲ್ಲಿ ನಾನು 7ನೇ ಕ್ಲಾಸ್ವರೆಗೆ ಓದದ್ದು. ಆಮೇಲೆಲ್ಲ ನಂದು ಪ್ರೌಢಶಾಲೆ ಅದೆಲ್ಲ ಮರಿಮಲಪಾಸ್ ಹೈಸ್ಕೂಲು, ಗೊತ್ತಿದೆ ನಿಮ್ಗೆ, ಅವತ್ತಿನ ಕಾಲದಲ್ಲಿ ನಂಬರ್ 1 ಸ್ಕೂಲ್ ಅದು ಮೈಸೂರು. ಅಲ್ಲೆಲ್ಲ 8th, 9th, 10th ಎಲ್ಲ ಅಲ್ಲಿ ಓದಿದೆ. ಆಮೇಲೆ ನಾನು ಕಾಲೇಜು ಸೆಂಟ್ ಫಿಲಾಮಿನಾಸ್ ಕಾಲೇಜಲ್ಲಿ ಓದಿದೆ. ಹಾಗೆ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ ಅಷ್ಟೇ. ಹಾಗಾಗಿ ನನ್ನನ್ನು ನಾನು ಘೋಷಣೆ ಮಾಡ್ಕೊಳ್ಳೋದೆ SLC. PUC ಓದೆ, ಕಂಪ್ಲೀಟ್ ಮಾಡಲಿಲ್ಲ ನಾನು ಸೆಂಟ್ ಫಿಲಾಮಿನಾಸ್ ಕಾಲೇಜಲ್ಲಿ. ಆಮೇಲೆ ಸ್ವಲ್ಪ ಡಿಪ್ಲೊಮಾಗೆ ಸೇರಿಕೊಂಡೆ, ಅದನ್ನು ಇದು ಮಾಡಲಿಲ್ಲ. ಆಮೇಲೆ ಏನೋ ಬೆಂಗಳೂರಿಗೆ ಬಂದು ಒಂದು ಮಾರ್ಕೆಟಿಂಗಿಗೆ ಸೇರಿಕೊಂಡು ಸ್ವಲ್ಪ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿ ಒಂದು 13 ವರ್ಷ ಹೆಂಗೋ ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು.
ಓಕೆ. ಈಗ ಮನೆಯಲ್ಲಿ ಅವರು ಹೇಳಿದ್ರು ಊಟ ಎಲ್ಲ ನಾನೇ ರೆಡಿ ಮಾಡಿಕೊಂಡು ಅಮ್ಮನ್ನ ಈ ಊಟ ಮಾಡಿದ್ಯಾ, ಲೈಬ್ರರಿಗೆ ಓದ್ಯಾ ಅಂತ ಕೇಳ್ತಾ ಇದ್ರು ಅಂತ. ಸೊ ಇಷ್ಟೆಲ್ಲ ಮಾಡಬೇಕಾದ್ರೆ ಮಗನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಮತ್ತು ಅವನು ಹೇಳೋದ್ನಲ್ಲ, ಈಗ ಬೆಳಗಾದರೆ ಅವನು ಅಡುಗೆ ಮಾಡಿ ತಾನು ಬಾಕ್ಸ್ ಹಾಕ್ಕೊಂಡು ನನಗೂ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಮಾಡಿ ಹೋಗ್ತಿದ್ದ. ನೋಡಿ, ನನ್ನ ಬಟ್ಟೆ ಕೂಡ ಒಗಿತಾನೆ ಅವನೇ. ಬಟ್ಟೆ ಒಗೆದು ನನ್ನ ಕೈಲಿ ಒಗಿಸಲ್ಲ. ನಾನು ಊಟ ಮಾಡೋದು ತಟ್ಟೆ ತೊಳಿತಾನೆ. ನನಗೆ ಮೊದಲು ಊಟ ಹಾಕಿ ಅವನ ತಟ್ಟೆಗೆ ಹಾಕ್ಕೊಳ್ಳೋದು. ಆ ಥರ ಮಕ್ಕಳಿಗೆ ಆಮೇಲೆ ಈ ಥರ ಕಾಫಿನ ಏನು ಮಾಡ್ತಾರೆ, ಲೋಟಕ್ಕೆ ಹಾಕಿ ಆರಿಸ್ಕೊಡ್ತಾನೆ. ನಾನು ಅದು ನಗು ನನಗೆ. ನಾನು ಮಾಡಿ ಕುಡಿತೀನಿ ಕಣೋ ಅಂದರೆ ಕೇಳಲ್ಲ. ಈ ಮಕ್ಕಳಿಗೆ ಹಾಕ್ಕೊಡ್ತೇವಲ್ಲ ಲೋಟಕ್ಕೆ, ಇನ್ನೊಂದು ಲೋಟಕ್ಕೆ ಆ ಥರ ಹಾಕ್ಕೊಡ್ತಾನೆ. ಅದೆಲ್ಲ ನನಗೆ ತುಂಬ ಖುಷಿ. ತುಂಬಾ ಇದು ಸೇವೆ ಮಾಡ್ತಾನೆ. ಪಾಪು ಥರ ನನ್ನ ನೋಡ್ಕೊಳ್ಳೋದು. ಹೀಗಾಗಿ ನಾವು ಮೊದಲು ಒಟ್ಟು ಕುಟುಂಬದಲ್ಲಿದ್ವಲ್ಲ, ಅವಾಗ ನಾವು ಅವನ್ನೇನು ಹೆಚ್ಚಿಗೆ ಓದ್ಸೋಕ್ಕಾಗಿರಲಿಲ್ಲ. ಅದು ಈಗ ಹೇಳದ್ನಲ್ಲ, ಅದೇ ತೊಂದರೆಯಿಂದ PUC ಓದಿದ್ದಾನೆ ಅಷ್ಟೇ. ಆದರೂ KS IAS ಮಾಡ್ಸೋಕ್ಕೆ ಅದಕ್ಕೆಲ್ಲ ನಮಗೆ ಒಟ್ಟು ಕುಟುಂಬದ ತಾಪತ್ರೆ ಅಲ್ಲ, ಒಬ್ಬರ ಸಂಪಾದನೆ. ಈಗ ಅವ್ನು ತುಂಬ ಕ್ಲೆವರ್ ಇದ್ದ. ಅಂದರೆ ಅವನು ತುಂಬ ಕ್ಲೆವರು. ಅದೇ ರ್ಯಾಂಕ್ ಸ್ಟೂಡೆಂಟ್ ಅಂತಾರಲ್ಲ ಆ ಥರ. ಅವ್ನು ಮ್ಯಾಥಮೆಟಿಕ್ಸ್ ನಂಬರ್ ಕೇಳಿದ್ರೆ 100ಕ್ಕೆ 92 ತೆಗ್ದಿಯಾನೆ. ಆ ಥರ ತುಂಬ ರ್ಯಾಂಕ್ ಸ್ಟೂಡೆಂಟು. ಆದರೂ ಮನೆ ತಾಪದಿಂದ ಪಾಪ ಓದ್ಸೋಕ್ಕಾಗಲಿಲ್ಲ. ಆದರೂ ಅವ್ನು ನಮ್ಮ ನಿಂದನೆ ಮಾಡಿಲ್ಲ. ನೀವೇನು ಓದಿಸಿರಿ ಮಾಡಿದ್ದೀರಿ, ಅಪ್ಪ ಏನು ಮಾಡಿಲ್ಲ ಅಂತೇನೂ ಅನ್ನಲ್ಲ. ಏನಾರೋ ಮಾಡಲಿ ಹೆತ್ತ ತಾಯಿ ತಂದೆಗಳ ಋಣ ತೀರ್ಸೋದು ಮುಖ್ಯ. ತಾಯಿ ಇದ್ದಿದ್ರಲ್ಲಿ ತಾಯಿಗೊಂದು ವಿಶಿಷ್ಟ ಸ್ಥಾನ ಇದೆ ಧರ್ಮಶಾಸ್ತ್ರದಲ್ಲಿ. ಅದನ್ನೆಲ್ಲ ಅವ್ನು ತಿಳ್ಕೊಂಡಿದ್ದಾನೆ. ತಂದೆ ತಾಯಿಗಳ ಋಣ ತೀರ್ಸೋದೇ ಒಂದು ಆದರ್ಶ ತಿಳ್ಕೊಂಡು ನನ್ನ ಸೇವೆಗೆ ಅವ್ನು ಮುಂದಾಗಿದ್ದಾನೆ. ಹೀಗೆ ಪ್ರತಿಯೊಂದು ಕೆಲಸಕ್ಕೂ ನನಗೆ ನನ್ನ ಮನಸ್ಸಲ್ಲಿರೋದು ತಿಳ್ಕೊತಾನೆ. ನೋಡಿ, ಅದಾಗೆ ಕಣ್ಣಿಗೆ ಕಾಣೋದು ಕರಳಿಗೆ ಕಂಡಿತು ಅಂತ. ಅವ್ರ ಮನಸ್ಸಲ್ಲಿರೋದು ನಮಗೆ ಗೊತ್ತಾಗುತ್ತೆ, ನಮ್ಮ ಮನಸ್ಸಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಆ ಥರ ನಾನು ಹೇಳ್ದಿದ್ರು ಅವನು ಎಲ್ಲ ತಿಳ್ಕೊಂಡು ಬೇಕು ಬೇಡ ಎಲ್ಲನೂ ನನಗೆ ಮಾಡಿಕೊಟ್ಕೊಂಡು ಈ ಥರ ಎಲ್ಲ ಅದೇ ಹೇಳಿದ್ನಲ್ಲ, ಕಾಫಿಯಿಂದನೂ ಆರಿಸ್ಕೊಡ್ತಾನೆ, ಪೇಸ್ಟಿಂದನೂ ಕೂಡ ನನಗೆ ಹಾಕ್ಕೊಡೋದು, ನನ್ನ ಬಟ್ಟೆ ಮಡಿಸಿಡೋದು ಎಲ್ಲ, ಪ್ರತಿ ವಾರಕ್ಕೊಂದ್ಸಲ ಮನೆ ಕ್ಲೀನ್ ಮಾಡೋದು ಎಲ್ಲ ಕೆಲಸ ಬರುತ್ತೆ ಅವನಿಗೆ. ಎಲ್ಲ ಅಡುಗೆನೂ ಬರುತ್ತೆ. ಹೀಗಾಗಿ ನನಗೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನನಗೆ ವೃದ್ಧಾಪ್ಯದಲ್ಲಿ ಮಕ್ಕಳು, ಗಂಡು ಮಕ್ಕಳು ಕೆಲವರು ಅನಾದರಿಸ್ತಾರೆ. ಎಷ್ಟೋ ಮನೇಲಿ ನಾವು ನೋಡ್ತಾನೆ ಇದ್ವಿ ಕಣ್ಣಿಂದ. ಮನೇಲಿದ್ದರೂ ಪರಕಿ ಇರ್ತಾರೆ, ಒಂದು ಮಾತಿಲ್ಲ ಕತೆ ಇಲ್ಲ. ಹೀಗಾಗಲ್ಲ. ನಾನು ತುಂಬ ಅನುಸಂಧಾನ ಇಟ್ಕೊಂಡಿದ್ವಿ. ನನ್ನ ಜೊತೆ ಹೊರಗಡೆ ಏನು ವಿಷಯ ಇದ್ದರೂ ಬಂದು ಹೇಳ್ತಾನೆ. ಕಂಪ್ನಿಲೇ ಆಗಲಿ, ಇವತ್ತು ಇವ್ರು ಬಂದಿದ್ರು, ಇಂಥ ಕೆಲಸ ಆಯಿತು ಎಲ್ಲ ಹೇಳ್ತಾನೆ. ಹಾಗಾಗಿ ನಮಗೆ ನೋಡಿ ಅನುಸಂಧಾನ ಇದೆ ಒಬ್ರಿಗೊಬ್ರಿಗೆ. ಅದರಿಂದ ಅವನ ಥರ ಎಲ್ಲ ಇಟ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನನಗೆ ಹೆಮ್ಮೆ, ಇಂಥ ಮಗ ನನಗಿದ್ದಾರೆ ಅಂತ ತುಂಬಾ ಹೆಮ್ಮೆ. ಅದೇ ಹೇಳೋದು, ಪ್ರತಿಯೊಂದು ಕೆಲಸನೂ ಮಾಡ್ಕೊಟ್ಟು ನನಗೆ ಎಲ್ಲದಕ್ಕೂ ಸಹಕಾರ. ನೋಡಿ, ಈ ಗಾಡಿ ಮೇಲೆ ಕೂತಿದ್ರೆ ಅಮ್ಮ ಕೂತಿದ್ದಾಳೆ ಸರಿಯಾಗಿತ್ತು ಈ ಥರ ಮುಟ್ಟೆ ನೋಡೋದು ಎಲ್ಲ ಮಾಡ್ತಾನೆ. ಆ ಥರ ಎಲ್ಲ ತುಂಬ ಚೆನ್ನಾಗಿ ನನಗೆ ಸೇವೆ ಮಾಡ್ತಾ ಇದ್ದಾನೆ. ಮಾತೃ ಸೇವಾ ಸಂಕಲ್ಪ ಅಂತಲೇ ಅವನು ಒಂದು ಪ್ರತಿಜ್ಞೆ ಮಾಡ್ಕೊಂಬಿಟ್ಟಿದ್ದಾನೆ. ತನ್ನ ವೈವಾಹಿಕ ಜೀವನ ಕೂಡ ನೋಡಿ ನನಗೋಸ್ಕರ ನಿಸ್ವಾರ್ಥ ಸೇವೆ ಅಲ್ವಾ. ಎಲ್ಲ ಮಕ್ಕಳು ಈಗ ಒಂಥರ ಜಾಲಿಯ ಕಾಲ ಕಳೀತಾರೆ ಸಂಪಾದನೆ ಮಾಡ್ಕೊಂಡು. ನೋಡಿ, ಕೆಲಸನ ಒಳ್ಳೆ ಕೈ ತುಂಬ ಸಂಬಳ ತಗೋತಿದ್ದ. ಅಮ್ಮ ಇನ್ನೊಬ್ಬಳೇ ಆಗಿಬಿಡ್ತಾಳೆ ಅಂತ ನನ್ನ ಇದಕ್ಕೋರನೇ ಅವನ್ನೆಲ್ಲ ಸ್ವಾರ್ಥನೂ ಬಿಟ್ಬಿಟ್ಟಿದ್ದಾನೆ. ಈ ಥರ ಮಕ್ಕಳು ನಿಮಗೆ ಅನ್ಸಿರ್ಲಿಲ್ವಾ ಮಗ ಮದುವೆ ಆಗಬೇಕು ಅಂತ? ಏನು ಅನ್ಸಿರ್ಲಿಲ್ವಾ? ಇಲ್ಲ, ನನಗಿತ್ತು. ಅಂದರೆ ನೋಡಪ್ಪ, ನಾನು ಕಾಲ ಆದ್ಮೇಲಾರು ನೀನು ಒಂಟಿ ಆಗ್ಬಿಡ್ತೀಯ, ಮಾಡ್ಕೋ ಮದುವೆ ಮಾಡ್ಕೊಂಡ್ರೇನಿಲ್ಲ, ನಮ್ಮ ತಾಯಿ ಅನ್ನೋದು ಪ್ರೀತಿ ಇದ್ದೇ ಇರುತ್ತಲ್ವಾ, ಅದನ್ನು ನೋಡ್ಕೋಬೋದು. ಅಂದರೆ ಏನೋ ಅವನಿಗೆ ಅದು ಮದುವೆ ಅನ್ನೋದ್ರಲ್ಲಿ ಜಿಜ್ಞಾಸೆ ಇಲ್ಲ. ನಾನು ಹೀಗೆ ಜನ್ಮ ಸಾರ್ಥಕ ಪಡಿಸ್ಕೋತೀನಿ, ಬ್ರಹ್ಮಚಾರಿಯಾಗಿದ್ದೆ, ಏನು ಮದುವೆ ಆದರೆ ಅಂತಲೇ ಏನಿಲ್ಲ. ಆ ಥರ ಮಹಿಳಾ ದ್ವೇಷಿ ಏನಲ್ಲ, ಎಲ್ಲರನ್ನೂ ಪ್ರೀತಿಯಾಗಿ ಮಾತಾಡಿಸ್ತಾನೆ. ನನಗೆ ಮದುವೆ ಆದರೆ ಒಂದೇ ಅಂತಲ್ಲ, ಸುತ್ತಮುತ್ತ ಸಂಸಾರ ವಿಶ್ವನೇ ನನ್ನ ಮನೆ, ಎಲ್ಲರೂ ನನಗೆ ಬಂಧುಗಳು ಅಂತ ಒಂದು ತಿಳ್ಕೊಂಡು ನಾನು ಹೀಗೆ ಜನ್ಮ ಸಾರ್ಥಕ ಪಡಿಸ್ಕೋತೀನಿ. ಅದೇನು ಬ್ರಹ್ಮಚಾರಿಗಳು ಏನು ಜನ್ಮ ಸಾರ್ಥಕ ಆಗಲ್ವೇ ಅಂತ ಕೇಳ್ತಾನೆ. ನೀನು ಸೇವೆ ಮಾಡ್ಕೊಂಡು ನೀನು ನನ್ನ ಜೊತೆಲಿರೋದೇ ನನಗೆ ಒಂದು ಆನಂದ, ನೀನು ಸೇವೆ ಮಾಡಿದೆ ಒಂದು ಆನಂದ ಅಂತ ಹೇಳ್ತಾನೆ. ಆದ್ರೆ ಒಂದು ಮನೆ ಆಗ್ಲಿಲ್ಲ ಅಂದ್ರೆ ಇಡೀ ವಿಶ್ವನೇ ನಮ್ಮನೆ. ನಾನು ನೋಡಿ ನಾವು ಅಂತ ಹೇಳಿ ಓಕೆ ಹೇಳಿ ಸರಿ. ಅದೇ ಪ್ರತಿಯೊಂದು ಊರಲ್ಲೂ ನಮ್ಮನೆ ನೋಡಿದೀವಿ. ಈಗ ಮದುವೆ ಆದರೆ ಒಂದು ಮನೆ, ಆಗಲಿಲ್ಲ ಅಂದರೆ ಎಲ್ಲ ಜನಗಳು ಅಷ್ಟೇ, ಎಲ್ಲ ನಮ್ಮ ಅಭಾವದಿಂದನೇ ಇರೋದೆ. ಈ ವಸುದೈವ ಕುಟುಂಬಕಂ ಅಂತಾರೆ ನೋಡಿ. ಎಲ್ಲೋದ್ರೂ ಈಗ ಎಲ್ಲೇ ಹೋದರೂ ನಮ್ಮ ಅಣ್ಣ ತಮ್ಮೆಂದ್ರು ನೋಡ್ದಂಗೆ ಆಗುತ್ತೆ. ನಾನು ಚಿಕ್ಕ ಹುಡುಗರು ನೋಡೋದು ನನ್ನ ಅಣ್ಣ ತಮ್ಮಿದ್ರು, ದೊಡ್ಡವ್ರು ನೋಡಿದ್ರೆ ಅದೇ ಒಂದು ಭಾವ ಬರುತ್ತೆ. ಸ್ವಲ್ಪ ಇನ್ನೊಂಚೂರು ವಯಸ್ಸಲ್ಲಾದರೆ ನಮ್ಮ ಸೋದರ ಮಾವೇಂದ್ರು, ಚಿಕ್ಕಪ್ಪಂದ್ರು, ದೊಡ್ಡಪ್ಪ ಇಂಥವ್ರು ನೋಡ್ದಂಗೆ ಆಗುತ್ತೆ. ನಮಗೆ ನಮ್ಮದೇ ಆಗಬೇಕು ಅಂತ ಏನಿಲ್ವಲ್ಲ, ಲೋಕಪ್ರೇಮ ಇದೆ ನನಗೆ, ಎಲ್ಲ ಜನಗಳ ಬಗ್ಗೆ ಪ್ರೇಮ ಇದೆ. ಓಕೆ ಸರ್, ಇವಾಗ ನಮ್ಮ ಜಗತ್ತು ಆಧುನೀಕರಣತ್ತ ಸಾಗ್ತಾ ಇದೆ, ಡೆವಲಪ್ ಆಗ್ತಾನೆ ಇದೆ.
ಇತ್ತೀಚಿನ ದಿನಗಳಲ್ಲಿ ತಾಯಿಯನ್ನು ಅನಾಥಾಶ್ರಮಕ್ಕೆ ಆಗುವಂಥದ್ದು, ತಾಯಿಯನ್ನು ನೋಡದೆ ಬೀದಿ ಬದಿಯಲ್ಲಿ ಬಿಟ್ಟು ಹೋಗುವಂಥದ್ದು, ಇಂಥವರಿಗೆ ನೀವೊಂದು ಪ್ರೇರಣೆ ಅಂತ ಹೇಳ್ಬೋದು, ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಅವರ ಆ ಒಂದು ಮನಸ್ಥಿತಿಗೆ ಇಂತಹ ಒಂದು ಘಟನೆಗಳಾಗುತ್ತೆ, ತಾಯಿಯನ್ನು ಅನಾಥಾಶ್ರಮ ಅಥವಾ ಎಲ್ಲೆಲ್ಲೋ ರೋಡಲ್ಲೆಲ್ಲ ಬಿಟ್ಟು ಹೋಗುವಂಥದ್ದು, ಇಂಥವರಿಗೆಲ್ಲ ನೀವು ಏನು ಹೇಳ್ತೀರಾ ಹಾಗಿದ್ರೆ ಅಂತ? ಅದು ಮಾಡಬಾರ್ದು ಆ ಥರ. ಏಕೆಂದರೆ ನಾವು ಇವತ್ತಿನ ಸ್ಥಿತಿಗೆ ಏನೇ ಇರಲಿ, ಇವತ್ತಿನ ಸ್ಥಿತಿಗೆ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ತಂದೆ ತಾಯಿಗಳ ಸಪೋರ್ಟ್ ಇಲ್ಲದೆ ಆಗುತ್ತಾ? ಅಷ್ಟು ವರ್ಷ ಅವ್ರು ಹೊತ್ತು ಸಾಕಿ ನಮಗೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ಇವತ್ತಿನ ಸ್ಥಿತಿಗೆ ಕಾರಣರಾದವ್ರನ್ನ ಇಳಿಗಾಲದಲ್ಲಿ ಬಿಟ್ಬಿಟ್ರೆ ಹೆಂಗೆ? ಶಕ್ತಿ ಇದ್ದಾಗ ಹೆಂಗೋ ನಡೆದೋಗುತ್ತೆ. ಈಗ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ, ಕರಿಯರ್ ಡೆವಲಪ್ಮೆಂಟು, ಇನ್ನೊಂದು ಹಣ ಸಂಪಾದನೆ, ಏನು ಹೇಳೋದು ಎಲ್ಲ ಮಾಡಿ, ಬಟ್ ಆದರೆ ತಂದೆ ತಾಯಿಗಳ ಜೊತೆ ಒಂದು ಅನುಸಂಧಾನ ಇಟ್ಕೊಳ್ಳಿ. ಅಟ್ಲೀಸ್ಟ್ ಸಂಜೆ ಬಂದಾಗ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಕೆಲಸ ಮಾಡಿಯಪ್ಪ, ಅಟ್ಲೀಸ್ಟ್ ಮನೆಗೆ ಬಂದಾಗ ಒಂದು ತಂದೆ ತಾಯಿಗಳ ಜೊತೆ ಒಂದು ವಾತ್ಸಲ್ಯದ ಮಾತುಗಳು, ಒಂದು ನುಡಿಗಳು, ಒಂದು ಮೈಮುಟ್ಟಿ ಕೈಮುಟ್ಟಿ ಅವ್ರನ್ನ ಮಾತಾಡ್ಸೋದು, ಒಂದು ಕ್ವಾಲಿಟಿ. ನೀವು ಒಂದು 10 ನಿಮಿಷ ಕೂತು ಮಾತಾಡಿದ್ರೆ ವೃದ್ಧ ಜೀವಿಗಳಿಗೆ ಎಷ್ಟು ಸಂತೋಷ ಆಗುತ್ತೆ. ಈಗ ನೋಡಿ ಮೇಡಮ್, ನಾವು ಈ ಥರದ್ದು ಎಷ್ಟು ಬಂಗ್ಲೆಗಳು ಕಟ್ಬೋದು, ಸುಮಾರು ಅಂತಸ್ತೊಂದು ಮನೆ ಕಟ್ಬೋದು, ಸುಪ್ಪತ್ತಿಗೆಲೆ ತಿಂದು 3 ಹೊತ್ತು 4 ಹೊತ್ತು ತಿಂದು ಮಾಡೋದು. ಆದರೆ ಹೆತ್ತ ತಂದೆ ತಾಯಿನ ಅಮ್ಮ ನೀ ತಿಂದ್ಯಾ ಉಂಡ್ಯಾ ಅಂತ ಕೇಳಿದ್ರೆ ಅವ್ರಿಗೆ ವೃದ್ಧ ಜೀವಿಗಳಿಗೆ ಎಷ್ಟು ಖುಷಿ ಆಗುತ್ತೆ. ಅಥವಾ ನಾವು ಎಷ್ಟೇ ವೈಭವೋಪೇತವಾದ ಬಂಗ್ಲೆಯಲ್ಲಿ ವಾಸ ಮಾಡೋದು, ಅಲ್ಲಿ ಒಂದು ತಾಯಿಗೆ ಒಂದು ಜಾಗ ಇಲ್ಲ ಅಂದರೆ, ಈಗ ನೀವು ಹೇಳಿದ್ರೆ ಅನ್ನೋದು ಯಾಕೆ ಬಿಡಬೇಕು? ಒಂದು ಜಾಗದಲ್ಲಿ ಒಂದು ನಮ್ಮಮ್ಮ ಇದ್ದರೆ ಅವ್ರಿಗೊಂದು ಪ್ರತ್ಯೇಕ, ಒಂದು ದೇವ್ರಿಗೊಂದು ಪ್ರತ್ಯೇಕವಾದ ಮನೆ ಇರುತ್ತಾ? ಹಾಗೆ ಹೆತ್ತ ತಾಯಿಗೆ ಇವರೆಲ್ಲ ಪ್ರತ್ಯಕ್ಷ ದೈವಗಳು. ಒಂದು ಜಾಗ ಏನಿಲ್ಲ, ನಿತ್ಯ ಒಂದು 10 ನಿಮಿಷ ಅವ್ರ ಜೊತೆ ಕ್ವಾಲಿಟಿ ಟೈಮ್. ಏಕೆಂದರೆ ನಾವೇನಾಗುತ್ತೆ, ಅವರಿಂದೆಲ್ಲ ಇಷ್ಟು ಪಡ್ಕೊಂಡು ಇಳಿಗಾಲದಲ್ಲಿ ಅವ್ರನ್ನ, ಅದು ದೊಡ್ಡ ಕ್ರೌರ್ಯ, ಅದು ನಿಜವಾಗ್ಲೂ ಅದು ಅಕ್ಷಮ್ಯ, ಅದು ಅದರ ಆಗಬಾರ್ದು. ಯಾಕೆಂದರೆ ಇದ್ದಾಗ ಮಾತ್ರ ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಮೇಲೆ ಬಂದುಬಿಡ್ತೀವಿ. ಅಮ್ಮ ಇವತ್ತು ಇದು ಮಾಡು, ಅಮ್ಮ ಇವತ್ತು ಅದು ಮಾಡು, ಇದು ಮಾಡು, ಸ್ನೇಹಿತರನ್ನೆಲ್ಲ ಕರ್ಕೊಂಬಂದು ಮಾಡಿ, ಅಮ್ಮ ಇವತ್ತು ಆಂಬೊಡೆ ಮಾಡು, ಇವತ್ತು ಬಜ್ಜಿ ಮಾಡಿ ಎಲ್ಲ. ಆದರೆ ಆ ಇಳಿ ಪ್ರಾಯದಲ್ಲಿ ಯಾವಾಗ ಅವ್ರ ದೇಹದಿಂದ ಸ್ವಲ್ಪ ಶಕ್ತಿ, ಆ ಟೈಮಲ್ಲಿ ನಾವು ನಿಜವಾಗ್ಲೂ ಅವ್ರ ಸೇವೆ ಮಾಡಬೇಕು, ಅವ್ರ ಜೊತೆ ನಿಂತ್ಕೋಬೇಕು. ಅವ್ರಿಗೆ ಊರ್ಗೋಲಾಗಿ ಒಂದು ಕಟ್ಟಿಗೆ ತುಂಡು ಕೊಡೋದಲ್ಲ, ನಾವು ಮಕ್ಕಳುಗಳು ನಿಂತ್ಕೊಂಡು ಅವ್ರನ್ನ ಆ ವೃದ್ಧಾಪ್ಯ ಅನ್ನೋದನ್ನ ಒಂದು ಗೌರವಯುತವಾಗಿ ನೋಡ್ಕೊಳ್ಬೇಕು. ಈಗ ನನಗೂ ಅದೇ ಉದ್ದೇಶ. ನಮ್ಮ ತಾಯಿದೆ ಅನ್ನೋದು ಇಷ್ಟು ವರ್ಷ ಆಯಿತು, ಬಟ್ ಈ ಟೈಮಲ್ಲಿ ನಾನು ನಿನ್ನ ಜೊತೆ ಇದ್ದು ನಿನ್ನ ಕೊರತೆಗಳನ್ನ ತುಂಬಿಸ್ತೀನಿ ಮಾಡುವ. ಇನ್ನಲ್ಲದೆ ಈಗ ಏನು ಇಟ್ಕೊಂಡು ಏನು ಪ್ರಯೋಜನ ಮೇಡಮ್? ಹೆತ್ತ ತಂದೆ ತಾಯಿಗಳನ್ನೇ ನಾವು ಋಣ ತೀರಿಸಲಿಲ್ಲ ಅಂದರೆ ಎಷ್ಟು ಮಕ್ಕಳಿದ್ದೇನು ಪ್ರಯೋಜನ? ಅವ್ರ ಕಡೆಗಾಲದಲ್ಲಿ ಆಗಲಿಲ್ಲ ಅಂದರೆ. ಓಕೆ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಮಾತೃ ಸೇವಾ ಸಂಕಲ್ಪ ಯಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಮಾತೃ ಸೇವಾ ಸಂಕಲ್ಪ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಮ್ಮ, ಇವಾಗ ಇಷ್ಟೆಲ್ಲ ಅಮ್ಮ ಕೇಳಿಸ್ತಿದ್ಯಾ? ಇಷ್ಟೆಲ್ಲ ಊರೆಲ್ಲ ಸುತ್ತಿದ್ರಿ, ತುಂಬಾ ಹೇಳಿದ್ರಿ, ಕೆತ್ತನೆ ಬಗ್ಗೆ, ಶಿಲ್ಪದ ಬಗ್ಗೆ ಎಲ್ಲ ಮಾತಾಡಿದ್ರಿ, ಚೆನ್ನಾಗಿತ್ತು ಅಂತ. ಸೊ ಇನ್ನೆಲ್ಲಿಗಾದ್ರೂ ಹೋಗ್ಬೇಕು, ಮತ್ತೊಮ್ಮೆ ಅಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರೂ ಇದೆಯಾ? ಅಂದರೆ ಅಲ್ಲ, ಈಗ ಇಡೀ ದೇಶನೇ ತೋರಿಸ್ಬಿಟ್ಟಿದ್ದಾನೆ ನನಗೆ. ಇಡೀ ಭಾರತ ದರ್ಶನ ಅಂತಾರಲ್ಲ, ಹಾಗೆ ಫುಲ್ ಭಾರತ ಆಗಿದೆ. ಇನ್ನೆಲ್ಲಿ ಆದ್ರೆ ಅವ್ನು ಕರ್ಕೊಂಡು ಹೋಗಿ ಮನ್ಸು ಮಾಡಿ ಕರ್ಕೊಂಡೋದ್ರೆ ನಾನು ಹೋಗ್ತೀನಿ. ಅಲ್ಲ, ಇವಾಗ ಹೋದ ಜಾಗಕ್ಕೆ ಮತ್ತೆ ಮತ್ತೆ ಹೋಗ್ಬೇಕು ಅಂತ ಏನಾದ್ರೂ ಅನ್ಕೊಂಡು? ಹೋಗೋ ಜಾಗಕ್ಕೆ ಅಂತೇನಿಲ್ಲ, ಈಗ ಸದ್ಯಕ್ಕೆಲ್ಲ ನೋಡ್ಬಿಟ್ಟಿದೀವಲ್ವಾ. ಇಡೀ ಭಾರತ, ಉತ್ತರ ಭಾರತ ಆಗಿದೆ, ದಕ್ಷಿಣ ಭಾರತ ಎಲ್ಲ ಆಗೋಗಿದೆ. ಅಂದರೆ ಏನೊಂದು ಸ್ವಲ್ಪ ಕೆಲವು ದಿವಸ ಕಳೆದ್ಮೇಲೆ ಸ್ವಲ್ಪ ಬೇಜಾರಾಗುತ್ತಲ್ವಾ ಮನೇಲೇ ಇದ್ದಾಗ. ಹಾಗೇನಾದ್ರು ನೋಡಬೇಕು ಅಂತಂದ್ರೆ ಮತ್ತೆ ಒಂದು ಎಲ್ಲರೂ ಹತ್ತಿರದ್ದು ಹೋಗಿ ನೋಡ್ತೀವಿ. ಅವ್ನು ಕರ್ಕೊಂಡು ಹೋಗ್ತಾನೆ, ನೋಡ್ತೀವಿ ಅಷ್ಟೇ. ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಇಡೀ ಭಾರತ ದರ್ಶನ ಆಗಿದೆ. ಇನ್ನು ವಿದೇಶಕ್ಕೇನಾದ್ರು ಹೋಗೋ ಪ್ರಯತ್ನ, ಅದು ಒಂದು ಸದಾವಕಾಶ ಅಂತಾರಲ್ಲ, ಅದೇನಾದ್ರು ಸಿಕ್ಕಿ ಅವನು ನನ್ನ ಮಗನ ಮೂಲಕ ಅದು ಆದರೆ, ಆ ದೈವತ್ಯ ಸೇರ್ಕೊಂಡಾದರೆ, ದೇವರ ಅನುಗ್ರಹ ಎಲ್ಲ ಸೇರ್ಕೊಂಡಾದ್ರೆ ಅದು ಆಗಲಿ, ಅದಕ್ಕೂ ನನಗೆ ಸಂತೋಷನೇ. ಓಕೆ, ಇವಾಗ ಈಗ ದಕ್ಷಿಣದಲ್ಲಾದ್ರೆ ಒಂದು ಕ್ಲೈಮೇಟ್ ಆಗಿರ್ಬೋದು, ವಾತಾವರಣ ಒಂದಿರುತ್ತೆ. ನೀವು ನಾರ್ತ್ ಕಡೆ ಕೂಡ ಹೋಗಿದ್ದೀರಲ್ವ, ಉತ್ತರ ಭಾರತಕ್ಕೂ ಕೂಡ ಹೋಗಿರುವಂಥದ್ದು. ಅಲ್ಲಿ ನಿಮಗೆ ಚಳಿ ಆಗುವಂಥದ್ದು, ಒಂದು ತುಂಬ ಚಳಿ ಇರುತ್ತೆ ಅಥವಾ ತುಂಬ ಬಿಸಿಲಿರುವಂಥದ್ದು ಜಾಸ್ತಿ ಇರುತ್ತೆ. ಸೊ ಅದನ್ನು ಯಾವ ಥರ ತಡ್ಕೊಳ್ತಾ ಇದ್ರಿ ಅಂತ? ಇಲ್ಲ, ಅಲ್ಲಿ ಚಳಿ ಏನು ಇತ್ತು. ಉತ್ತರ ಭಾರತದ ಕಡೆ ಸ್ವಲ್ಪ ಚಳಿ ಇದೆ. ಈ ಮಥುರಾ, ಡೆಲ್ಲಿ ಇಲ್ಲೆಲ್ಲ ಸ್ವಲ್ಪ ಚಳಿ ಇದೆ. ಆ ಚಳಿಗೆ ನಾವೇನಿಲ್ಲ, ಎಲ್ಲ ನಮ್ಮ ಹತ್ರ ಅದೇ ಸ್ವೆಟರ್ಗಳು ಇದೆ, ಇನ್ನೊಂದು ಶಾಲು, ಮೇಲೊಂದು ಶಾಲು. ಆ ಕಡೆ ಎಲ್ಲ ಹಾಗೆ ಮೇಲೆ ಹೊದ್ಕೊಂಡೇ ಹೋಗ್ತಾರೆ ಎಲ್ಲರೂ. ಆ ಥರ ಒಂದು ಸ್ವೆಟರ್ ಹಾಕ್ಕೊಂಡು ಅದ್ರ ಮೇಲೊಂದು ಶಾಲು ಹೊದ್ಕೊಂಡು, ತಲೆಗೂ ಅಷ್ಟೇ, ತಲೆ ತುಂಬ ಕೈಗಳನ್ನೂ ಮುಚ್ಕೊಳ್ಳೋದು ಫುಲ್ಲು.
ಹಾಗೆ ಮಾಡ್ಕೊಂಡು ಹೋಗ್ತಿದ್ದೋ. ಏನಿಲ್ಲ ಅವಾಗ ಏನು ಅನ್ನಿಸ್ಲಿಲ್ಲ ನಮ್ಗೆ, ಅಂಥ ಚಳಿನೂ ತಡ್ಕೊಳ್ಳುವಂಥ ಶಕ್ತಿನೂ ಇತ್ತು, ಬಿಸಿಲೂ ತಡ್ಕೊಳ್ಳುವಂಥ ಶಕ್ತಿನೂ ಇತ್ತು, ಏನೂ ಅನಿಸಿಲ್ಲ, ಎರಡೂ ಈಕ್ವಲ್ ಆಗೇ ಇತ್ತು. ಆರೋಗ್ಯ ಸಮಸ್ಯೆನೂ ಏನೂ ಬರಲಿಲ್ಲ. ಆ ಥರ ತುಂಬ ಅದೇ ಅಂತೂ ಚಳಿನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ತಯಾರಿ ನಾವು ಮಾಡ್ಕೊಂಡಿದ್ದು. ಸುಮ್ಮನೆ ಹೋಗೋಕ್ಕಾಗಲ್ಲ, ಅದೆಲ್ಲ ಮುಚ್ಚಿಕೊಂಡು ಅಲ್ಲೇ ಹೋಗ್ಬೇಕು. ಆ ಮಥುರಾ, ದ್ವಾರಕಾ, ಈ ಡೆಲ್ಲಿಲೆಲ್ಲ ಚಳಿ ಜಾಸ್ತಿ. ಆದರೂ ಹಾಗೆ ಹೋದೋ ಅಂದರೆ ಒಂದು ಸ್ವಲ್ಪ ಕೈಗಳು ಮರಗಟ್ಟು ಬಿಡುತ್ತೆ, ಕೈ ಬಿಟ್ಟರೆ ಹಾಗಾಗುತ್ತೆ, ಅದಕ್ಕೆ ಕೈನೂ ಮುಚ್ಕೊಂಡು ಹೋಗಬೇಕು. ಒಂದು ಸನ್ನಿವೇಶ ಅದೇ ಮಥುರಾದಲ್ಲಿ ಹಾಗಾಯಿತು. ಚಳಿ ಇದೆ ಅಲ್ಲಿ, ಅದು ಸ್ವಲ್ಪ ಇದ್ರ ಕಾಲದೇ ಅವಾಗ ಏನಾಯಿತು, ನನಗೆ ಅನ್ನ ಕಲಸಿ ಊಟ ಮಾಡಬೇಕು ಮಥುರಾದಲ್ಲಿ. ಅವಾಗ ಒಂದು ಸ್ವಲ್ಪ ಮರಗಟ್ಬಿಡ್ತು. ಇವನು ಸ್ವಲ್ಪ ವಾಸಿಯಾಗಿದ್ದ, ಅವನೇ ನನಗೆ ಅನ್ನನೆಲ್ಲ ಕಲಸಿ ಬಾಯಿಗೆ ತಿನ್ನಿಸಿ ಎಲ್ಲ ಮಾಡ್ದ. ಅದೊಂದು ಘಟನೆ ನನಗೆ ತುಂಬ ಇಷ್ಟ ಆಯಿತು. ಅದೇ ಕೈ ಬಿಟ್ಟರೆ ಮರಗಟ್ಟುತ್ತೆ, ಅಲ್ಲೊಂದು ಸ್ವಲ್ಪ ಹಾಗೆ ಆಯಿತು. ಕೈ ಈ ಥರ ಓಡಾಡ್ತಿದ್ವಲ್ಲ, ಸ್ವಲ್ಪ ಬಿಟ್ಟಿದ್ದು, ಅದು ಚಳಿಗೆ ಮರಗಟ್ಟು ಈಗ ಮಡ್ಸೋಕ್ಕಾಗಲ್ಲ. ಅವಾಗ ಅವನೇ ನನಗೆ ಊಟ ಮಾಡಿಸಿ ಎಲ್ಲ ಮಾಡ್ದ. ಓಕೆ ಓಕೆ, ಬೇರೆ ಕಡೆ ಏನಿಲ್ಲ, ಅದೇ ಹೊದ್ಕೊಂಡು ಹೋಗ್ತಾ ಇತ್ತು. ಓಕೆ, ಇವಾಗ ಪ್ರೆಸೆಂಟ್ ಏನು ಮಾಡ್ಕೊಂಡಿದ್ದೀರಾ? ಅಂದರೆ ಏನಾದರೂ ಕೆಲಸ ಮಾಡ್ಕೊಂಡಿದ್ದೀರಾ ಅಥವಾ ಅಮ್ಮನ ಜೊತೆಯಲ್ಲೇ ಅಲ್ಲ, ನಾನು ಹೇಳಿದ್ನಲ್ಲ, ನಾನು 13 ವರ್ಷ ನನ್ನ ಜೀವನಕ್ಕೆ ಏನು ಬೇಕೋ ದುಡ್ದು ಇಟ್ಕೊಂಬಿಟ್ಟಿದ್ದೀನಿ. ಸಮ್ವೇರ್ ವಿ ಹ್ಯಾವ್ ಟು ಸ್ಟಾಪ್ ಅಲ್ವಾ. ದುಡ್ಡು ನಾವು ದುಡಿತಾನೇ ಹೋದಷ್ಟು ಎಲ್ಲ ಒಂದು ಕಡೆ ಎಂಡ್ ಆಗಬೇಕಲ್ಲ. ಅದಕ್ಕಿಲ್ಲ, ಈಗ ನನಗೆ ಇನ್ನೇನು ಹೆಂಡತಿ ಮಕ್ಕಳು ಇನ್ಯಾರೂ ಇಲ್ಲ, ಇದ್ದ ವಸ್ತು ಇದೆ, ಮಾತೃದೈವ ನಮ್ಮ ಜೊತೆ ಇದೆ. ಜೊತೆ ಈ ದೈವದ ಜೊತೆ ಭಾರತ ಮಾತೆನೂ ನೋಡ್ತಾ, ಈ ಮಾತೆ ಜೊತೆ ಆ ಮಾತೇನೂ ನೋಡ್ತಾ ಇದ್ದೀನಿ. ಈಗ ಅದೇ ಎಷ್ಟೊಂದು ನೋಡಿ, ಈಗ ನಾವು ಬೆಂಗಳೂರಲ್ಲಿದ್ದು ಏನಾಗ್ಬಿಟ್ಟಿದೆ ಅಂದರೆ ನಮಗೆಲ್ಲ ಈ ಸ್ವಾನುರಕ್ತಿಯಿಂದ ಬಿಡುಗಡೆ ಆಗಬೇಕು. ಅಹಂ ಕೇಂದ್ರಿತ ಆಗ್ತಾಯಿದ್ವಿ. ನಾನು, ನನ್ನ ಮನೆ, ನನ್ನ ಫ್ಲ್ಯಾಟು, ನನ್ನ ಟಾರ್ಗೆಟು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಮೊಬೈಲು, ನನ್ನ ಟೂ ವೀಲರು, ನನ್ನ ಕಾರು, ಈ ನನ್ನ ಫ್ಲ್ಯಾಟು, ಈ ಥರ ಇದರಿಂದ ಬಿಡುಗಡೆ ಹೊಂದಿ ಅನ್ಯದಲ್ಲಿ ಆಸಕ್ತಿ ಹುಡ್ತಾ ಇದ್ದೀವಿ. ನಮಗಿಂತ ಎಷ್ಟೋ ನಾವು ತಿಳ್ಕೊಳ್ಳೋವಂಥದ್ದು, ಎಷ್ಟೋ ವಿಚಾರ, ಆ ಮನಸ್ಸು ಕಟ್ಟುವಂಥದ್ದು, ಮನಸ್ಸು ತುಂಬುವಂಥದ್ದು. ಮತ್ತು ನಮ್ಮ ಹೃದಯ ವಿಶಾಲ, ಈ ಯಾತ್ರೆಯಿಂದ ನಮಗೆ ನಿಜವಾಗ್ಲೂ ಎಷ್ಟು ಲಾಭ ಇದೆ ಗೊತ್ತಾ? ನಮ್ಮ ಹೃದಯ ವಿಶಾಲ ಆಗ್ತಾ ಇದೆ. ಮತ್ತು ಇವತ್ತು ನೋಡಿ ನಾವೆಲ್ಲ ಏನು ಹೇಳ್ತೀವಿ, ಅಯ್ಯೋ ಈಗ ಎಷ್ಟೋ ಜನ ನಮ್ಮ ಹಿರಿ ತಲೆಮಾರೋರು, ಅಯ್ಯೋ ನಮ್ಮ ಕಾಲ ಹಂಗಿತ್ತು ಹಿಂಗಿತ್ತು. ಇಟ್ಸ್ ನಾಟ್ ಎಕ್ಸಿಬಿಷನ್. ಈಗ ನಾನು ನನ್ನ ಕಾಲದನ್ನು ನೋಡಬೇಕಲ್ಲ, ನನ್ನ ತಲೆಮಾರಿನವ್ರು ಹೆಂಗಿದ್ದಾರೆ, ನನ್ನ ಕಿರಿಯ ತಲೆಮಾರಿನವ್ರು ಯಾವ ದಾರಿಲಿ ಹೋಗ್ತಾ ಇದ್ದಾರೆ, ನಮ್ಮ ಹಿರಿಯ ತಲೆಮಾರಿಂದ ನಾನೇನು ಪಡ್ಕೋಬೋದು, ಈ ಥರದ್ದೆಲ್ಲ ನನಗೆ ಒಂದು ಈ ಥರ ಇದೊಂದು ನೋಡಿ, ಬದುಕು ಅನ್ನೋದು ಒಂದು ಹೂದೋಟ, ಒಂದು ನಂದನ ಇದ್ದಂಗೆ. ಅದನ್ನೆಲ್ಲ ನಾವು ಓಡಾಡೇ ಅದ್ರನ್ನ ಪರಿಮಳನ, ಅದು ಒಂದು ಏನು ಆ ಹೂದೋಟದ ಸೌಂದರ್ಯನ ನಾವು ಅನುಭವಿಸ್ಬೇಕು. ಹಾಗಾಗಿ ಈ ಯಾತ್ರೆ ನಮಗೆ ಎಲ್ಲ ಜನ, ಎಲ್ಲ ಆಚಾರ ವಿಚಾರಗಳು, ಅಲ್ಲಿ ರೀತಿ ರಿವಾಜುಗಳು. ಉಡುಪಿ ಅಂದ ತಕ್ಷಣ ನನ್ನ ಹೃದಯದಲ್ಲಿ ಏನೋ ಒಂದು, ಈಗ ನಮ್ಮ ಮೈಸೂರಿಗೆ ಹೋಗಿ ಕೂತ್ಕೊಂಡು ಉಡುಪಿ ಅಂದ ತಕ್ಷಣ ನಂಗೆ ಇಲ್ಲೋ ಏನೋ ಒಂದು ಮಿಡಿಬೇಕಲ್ಲ, ಅದ್ರದ್ದೇನೋ ಇಲ್ಲಿ ಬಂದಿದೆ ತಾನೇ ಅನುಭವ ಆಗೋದು, ಇಲ್ಲೆಲ್ಲ ನೋಡಿ ಮಾಡಿ. ಏಕೆಂದರೆ ಅಂಥ ಒಳ್ಳೊಳ್ಳೆ ಜನ ಇದ್ದಾರೆ ನಿಜವಾಗ್ಲೂ, ಅದು ನೋಡುವಂಥದ್ದು ಒಳ್ಳೊಳ್ಳೆ ಮನಸ್ಸುಗಳಿದೆ. ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ, ಅಲ್ಲೂ ಇದ್ದಾರೆ. ಬಟ್ ಆದರೆ ಅಲ್ಲಿ ವ್ಯವಹಾರ ಕೇಂದ್ರಿತವಾದ ಸಂಘ ಜೀವನ. ಹೌದು, ಅಲ್ಲಿ ಏನು ಅಂದರೆ ನಾನು, ನನ್ನ ಬಾಸು ಅಥವಾ ನನ್ನ ಕೊಲೀಗು, ಇವರಿಂದ ನನಗೆ ಫ್ರೆಂಡ್ ಆದರೆ ಒಂದು ಲಾಭ ಆಗುತ್ತೆ, ನನ್ನ ಟಾರ್ಗೆಟ್, ಈ ಥರದ್ದು ವ್ಯವಹಾರ ಕೇಂದ್ರಿತ. ಇದು ಹಂಗಲ್ಲ, ಇದು ನಿಷ್ಕಾರಣವಾದ ಪ್ರೀತಿ. ಈಗ ನಾನು ಯಾರೋ, ನೀವು ಯಾರೋ, ನೀವು ಕರೆದು ನಮ್ಮನ್ನು ಮಾತಾಡಿಸ್ತೀವಿ, ಒಂದು ನಿಷ್ಕಾರಣವಾದ ಪ್ರೀತಿ. ಯಾವುದೇ ಕಾರಣನೇ ಇರಬೇಕು ಅಂತ ಏನಿಲ್ಲ ಜನಗಳನ್ನ ಪ್ರೀತಿಸೋಕ್ಕೆ. ಹಾಗೆ ಅದೊಂದು ಏನು, ಅದೊಂದು ಮನಸ್ಸು ಒಂದು ಇವಾಲ್ವಿಂಗ್ ಪ್ರೋಸೆಸ್. ಅದು ವಿಕಾಸಶೀಲವಾದ, ವಿಕಾಸಕ್ಕೋಸ್ಕರ ತುಡಿಯುವಂಥ ಒಂದು ಪ್ರಕ್ರಿಯೆ ಇದು. ಇದ್ರಲ್ಲಿ ಆನಂದ ಇದೆ ನಮಗೆ, ಲೋಕಾನುಭವ ಸಿಗ್ತಾ ಇದೆ. ಯಾಕೆಂದರೆ ಯಾವುದೇ ನೋಡಿ, ಈಗ ನಾವು ಉಡುಪಿಲಿದ್ದರೆ ಉಡುಪಿ ಇದು ಮಾತ್ರ ನಮಗೆ ಗೊತ್ತಿರುತ್ತೆ, ಬಿಟ್ಟು ಹೋದಾಗಲೇ ಗೊತ್ತಾಗೋದು. ಏಕೆಂದರೆ ಅದು ಏನು, ನಾವು ಅನುಭವಜನ್ಯ ಮಾಡ್ಕೋಬೇಕು. ನಾವು ಯಾವುದನ್ನೇ ಆಗಲಿ, ಈಗ ನೋಡಿ ಒಂದು ಬೆಂಕಿನ ಮುಟ್ಟಿದ್ರೆ ಒಂದು ಅನುಭವ, ಅದು ನಮ್ಮಲ್ಲಿ ಒಂದು ಪರಿವರ್ತನೆ ಆಗೋದು, ಇದು ಮುಟ್ಟೋದು. ಹಾಗೆ ಲೋಕಾನುಭವ ಅನ್ನೋದು ಎಲ್ಲ ಅನುಭವಗಳು ನಮ್ಮ ಅನುಭವಜನ್ಯ ಆಗಬೇಕು. ಸುಮ್ಮನೆ ಓದ್ಕೊಂಡಿದ್ರೆ ಅದು ಇನ್ಫಾರ್ಮೇಷನ್ ಅಷ್ಟೇ. ನೀವು ಹೇಳೋದಲ್ಲ, ದೇಶ ಸುತ್ತೋದು, ಕೋಶ ಓದೋದು. ಕೋಶ ಓದ್ಬೋದು, ಅದನ್ನು ಎಲ್ಲಿ ನಾವು ಅನುಭವಜನ್ಯ ಮಾಡ್ಕೊಳ್ಳೋದು ಯಾವಾಗ, ಅದನ್ನು ಹೊರಗಡೆ ಬಂದು ಇಂಪ್ಲಿಮೆಂಟ್ ಮಾಡಿದಾಗ ನಾವು ಅನುಭವಕ್ಕೆ ಬರುತ್ತೆ ಅದು, ಅಲ್ವೇ? ಈಗ ನಾವು ಒಂದು ಬೆಂಕಿ ಫೋಟೋ ಇಟ್ಕೊಂಡು, ನಾನು ಬೆಂಕಿ ಇಟ್ಕೊಂಡಿದ್ದೀನಿ ಅಂದರೆ ಅದಲ್ಲ, ಅದು ಅಭಿನಯ. ಅದು ಬೆಂಕಿ ಫೋಟೋ ಮಾತ್ರ ಇಟ್ಕೊಂಡು, ನಿಜವಾದ ಬೆಂಕಿನ ಹೋಗಿ ಟಚ್ ಮಾಡಿದಾಗಲೇ ಸುಡುತ್ತಪ್ಪ ಅಂದ್ಕೋ. ಅದಾಗ ಏನಾಗುತ್ತೆ, ಸುಟ್ಟ ತಕ್ಷಣ ನಮಗೆ ಪರಿವರ್ತನೆ ಆಗುತ್ತೆ, ಇದು ಬೆಂಕಿಯಪ್ಪ ಸುಡುತ್ತಪ್ಪ. ಹಾಗೆ ಯಾವುದೇ ಒಂದು ವಿಚಾರನ ಅನುಭವಜನ್ಯ ಮಾಡ್ಕೊಳ್ಳೋದು ಅಂದ್ರೆ ಇದೆ. ಲೋಕಾನುಭವ ಅಂದರೆ ಅದೇ, ಲೋಕ ಸುತ್ತಿದರೆ ಬರುವಂಥದ್ದು ಅನುಭವ, ಲೋಕಾನುಭವ. ಓಕೆ ಓಕೆ ಸರ್, ಇವಾಗ ಇಷ್ಟೆಲ್ಲ ಊರು ಸುತ್ತಿದ್ರ, ಇಷ್ಟು ಭಾರತವನ್ನೇ ಇಡೀ ಸುತ್ತಿದ್ದೀರಿ. ಸೊ ನೀವು ಇಷ್ಟೆಲ್ಲ ಸುತ್ತಿದ್ರಲ್ಲಿ ತಿಳ್ಕೊಂಡಿರುವಂತಹ ಒಂದು ಮಹತ್ವ ಏನು ಅಂತ? ಇಲ್ಲ, ಇದು ಹೇಳೋದು ಕಷ್ಟ. ಯಾಕೆ ಗೊತ್ತಾ ಮೇಡಮ್? ಏಕೆಂದರೆ ನೋಡಿ, ಇದೆಲ್ಲ ಒಂದು ಮಾನಸಿಕವಾಗಿ ಸಂಬಂಧಪಟ್ಟದ್ದು. ಈಗ ನೀವೊಂದು ಮಾಲ್ಗೆ ಹೋಗ್ತೀರಾ, ಒಂದು ಸಂತೆಗೆ ಹೋಗ್ತೀರಾ, ಅಥವಾ ಒಂದು ಜಾತ್ರೆಗೆ ಹೋಗ್ತೀರಾ. ನೀವು ಅಲ್ಲಿ ಹೋಗಿದ್ದು ಬಂದರೆ ನೋಡಿ, ಇಂತಿಂಥದ್ದು ತಂದೆ, ಇಂತಿಂಥದ್ದು ಈ ವಸ್ತುಗಳು ತಂದೆ, ಇದ್ರ ಬೆಲೆ ಇಷ್ಟು, ಇದು ಹೀಗೆ ಅಂತ ಹೇಳ್ಬೋದು. ಅಥವಾ ಅದನ್ನು ತೂಕ ಮಾಡಿದ್ರೆ ಇಷ್ಟು KG ಏನೋ ತಂದೆ. ಇದು ಮಾನಸಿಕವಾದ ಒಂದು ನಮಗೆ ಪರಿವರ್ತನೆ. ಮತ್ತು ಇದು ಭಾವಕೋಶಕ್ಕೆ ಸಂಬಂಧಪಟ್ಟದ್ದು.
ಇದು ಏನು ವಿ ಆರ್ ರಿಚ್ ಬೈ ಹಾರ್ಟ್. ನಾವು ನಮ್ಮ ಹೃದಯ ವಿಶಾಲ ಆಗ್ತಾ ಹೋಗುತ್ತೆ. ಅದು ನಿಮಗೆ ಕೇವಲ ಒಂದು ಈ ಟೈಮಲ್ಲಿ ಕೂತ್ಕೊಂಡು ಅಥವಾ ಒಂದು ಅರ್ಧ ಗಂಟೆಲೋ 20 ನಿಮಿಷದಲ್ಲೋ ನಾನು ಹೇಳೋಕ್ಕಾಗಲ್ಲ. ಅದೆಲ್ಲ ನಮ್ಮೊಳಗಡೆ ಆಗೋ ಒಂದು ಬದಲಾವಣೆಗಳು. ಅದನ್ನೆಲ್ಲ ಮುಂದೆ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಆ ಕೊಂಡಿಯಾಗಿ ಮುಂದುವರಿಯೋದಿದೆಯಲ್ಲ, ಅದು ಅನುಭವ. ನಮ್ಗೆ 1-2 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ, ಎಷ್ಟೋ ಥರ ಅನುಭವಗಳಾಗಿದೆ. ಅದೆಲ್ಲ ನಮ್ಮ ಭಾವಕೋಶ ಬೆಳೀತಾ ಇದೆ. ಒಂದು ಭಾವನಾತ್ಮಕವಾದ ಒಂದು ಇದು ನಮ್ಮಲ್ಲಿ ಉದ್ದೀಪನ ಆಗ್ತಾ ಇದೆ. ಅಲ್ಲ, ನಾನು ಹೇಳ್ತಾ ಇರುವಂಥದ್ದು, ಇಷ್ಟೆಲ್ಲ ಸುತ್ತಿದ್ದೀರಾ, ನೀವು ಕಲ್ತಿರುವಂಥದ್ದು ಏನು ಅಂತ. ಅಂದರೆ ಇಷ್ಟೆಲ್ಲ ನಾಡು ಸುತ್ತಿದ್ದೀರಾ, ಊರು ಸುತ್ತಿದ್ದೀರಾ, ರಾಜ್ಯ ಸುತ್ತಿದ್ದೀರಾ, ಪ್ರತಿಯೊಂದು ಅದೇ ಹೇಳಿದೆ, ಸಂಸ್ಕೃತಿ ಬೇರೆ ಇರುತ್ತೆ, ಆಚಾರ ವಿಚಾರಗಳು ಬೇರೆ ಇರುತ್ತೆ, ಅವರದ್ದು ನಡತೆಗಳು ಬೇರೆ ಇರುತ್ತೆ, ಅಥವಾ ಅವರ ಬಿಹೇವಿಯರ್ ಏನು ಅಂತೇವೆ ಅದು ಕೂಡ ಬೇರೆ ಇರುತ್ತೆ. ಅಂದರೆ ಎಲ್ಲರೂ ನಿಮಗೆ ಪ್ರೀತಿ ಕೊಟ್ಟಿದ್ದೀರಿ, ಒಪ್ಕೊತೀವಿ. ಆದರೆ ಈ ಎಲ್ಲ ಒಂದು ನಿಮ್ಮ ಒಂದು ಪರ್ಯಟನದಲ್ಲಿ ನೀವು ಕಲ್ತಿರುವಂಥದ್ದು ಏನು? ಮಾನವೀಯತೆ ಮೇಡಮ್. ಎಲ್ಲೇ ಹೋದರೂ ನಿಷ್ಕಾರಣವಾಗಿ ನಮಗೂ ಜನ ಪ್ರೀತಿ ತೋರಿಸಿದ್ದಾರೆ. ನಾನು ಯಾರು ಏನು ಎತ್ತ ನಮ್ಮ ಕುಲಗೋತ್ರಗಳು ವಿಚಾರಣೆ ಮಾಡದೆ ನಮಗೆಲ್ಲ ಒಂದು ಆಶ್ರಯ ಕೊಟ್ಟಿದ್ದಾರೆ. ಅದೇ ಸಾಕಲ್ವಾ ಮಾನವೀಯತೆ. ಮನುಷ್ಯನ ಥರ ನೋಡೋದು, ಮನುಷ್ಯನ ಥರ ನೋಡೋದು, ಎಲ್ಲ ಮನುಷ್ಯರನ್ನು ಪ್ರೀತಿಸೋದು. ನಮ್ಮ ಸಂಪರ್ಕಕ್ಕೆ ಯಾರು ಬರ್ತಾರೋ ಅವ್ರಿಗೆಲ್ಲ ಒಂದು ಮಧುರವಾದ ಅನುಭವ ಆಗೋದು. 2 ನಿಮಿಷ ಇರಲಿ, 3 ನಿಮಿಷ ಇರಲಿ, ಅವ್ರು ನಮ್ಮ ಸಂಪರ್ಕದಲ್ಲಿ 5 ನಿಮಿಷ ಇರಲಿ, ಪ್ರೀತಿಸೋದು, ನಿಷ್ಕಾರಣವಾಗಿ ಪ್ರೀತಿಸೋದು. ಓಕೆ, ಹಾಗೆ ಇದು ಮಾನವೀಯತೆ, ಮನುಷ್ಯತ್ವ. ಅದು ಮನುಷ್ಯನ ಥರ ನೋಡೋದು. ಓಕೆ, ನಾವು ಯಂತ್ರಗಳಲ್ಲ, ಮನುಷ್ಯರು. ಆ ಪ್ರೀತಿಸೋ ಗುಣ ನನ್ನನ್ನು ಜನ ಆ ಥರ ಪ್ರೀತಿಸಿದರೆ, ಈ ಒಂದು ನೀವು ಹೇಳಿದ್ರಲ್ಲ ಒಂದೇ ಎಸ್, ಅದನ್ನು ನಾನು ಇನ್ನೂ ಗಾಢವಾಗಿ ಕಲ್ತಿದ್ದೀನಿ. ಅದು ನಂಗೊಂದು ಒಳ್ಳೆ ಉತ್ತಮವಾದ ಪಾಠ ಜೀವನದಲ್ಲಿ. ಓಕೆ ಅಮ್ಮ, ಇವಾಗ ಫ್ರೀ ಇದ್ದ ಟೈಮಲ್ಲಿ ಲೈಬ್ರರಿಗೆ ಹೋಗ್ತಾ ಇದ್ರಿ, ಬುಕ್ಗಳನ್ನು ಓದ್ತಾ ಇದ್ರಿ ಅಂತ. ಏನೆಲ್ಲ ಬುಕ್ ಓದ್ತಾ ಇದ್ರಿ ನೀವು ಅಂತ? ನಾನು ಅದೇ, ನನಗೂ ಲೈಬ್ರರಿ ಓದೋದು ಜಾಸ್ತಿ ಪ್ರೇರಣೆ ನನ್ನ ಮಗನಿಂದಾನೆ. ಯಾಕಂದರೆ ಮನೇಲಿ ಇನ್ನೇನು ಕೆಲಸ ಅಲ್ವಲ್ಲ, ಎಲ್ಲ ಕೆಲಸ ಅವ್ನು ಮಾಡಿರ್ತಾನೆ. ಇನ್ನು ಸುಮ್ಮನೆ ಮನೇಲಿ ಕೂತಿರ್ತೆ ಅಮ್ಮ ಒಂಥರ ನಮಗೂ ಸೋಂಬೇರ್ತನ ಬಂದ್ಬಿಡುತ್ತೆ ಸದಾ ಮಲಗಿದ್ರಲ್ಲೂ. ಹಾಗಾಗಿ ನಾನು ಗ್ರಂಥ ಸಾಂಗತ್ಯ ಅಂತ ಲೈಬ್ರರಿಗೆ ಹೋಗ್ತಾ ಇದ್ದೆ. ಎಲ್ಲ ಜೀವನ ಚರಿತ್ರೆಗಳು ನಮಗೆ ತುಂಬ ಇಷ್ಟ. ಸ್ವಲ್ಪ ಅವನು ಅಷ್ಟೇ, ಜೀವನ ಚರಿತ್ರೆಗಳು ಮಹಾಪುರುಷರದು, ಗಾಂಧೀಜಿ, ಸ್ವಾಮಿ ವಿವೇಕಾನಂದರು, ಹಾಗಾದ್ರೆ ಯು ಆರ್ ಅನಂತಮೂರ್ತಿ, ಭೈರಪ್ಪ ಅವರು, ಆನಾ ಕೃಷ್ಣರಾವ್, ತಾರಾಸು, ಈ ಥರ ಇವ್ರದ್ದೆಲ್ಲ ಜೀವನ ಚರಿತ್ರೆಗಳು ಓದ್ತೀವಿ. ಅಬ್ದುಲ್ ಕಲಾಂ ಇದ್ದಾರಲ್ಲ, ಅವ್ರದ್ದಂತೂ ತುಂಬ ಚೆನ್ನಾಗಿದೆ ಜೀವನ ಚರಿತ್ರೆ. ಓದ್ತಾ ಇದ್ರೆ ನಮಗೆ ನೋಡಿ ಅವ್ರ ಬಾಲ್ಯ ಹೇಗಿತ್ತು, ಅವ್ರು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು, ಅದೆಲ್ಲ ಅವ್ರ ಜೀವನ ಚರಿತ್ರೆ ಗೊತ್ತಾಗೋದು. ತುಂಬ ಇಷ್ಟ ಆ ಬಾಲ್ಯದ ಕಷ್ಟ ಜೀವನಗಳು. ಆ ಕಷ್ಟ ಜೀವನದಲ್ಲಿ ಅವರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ನೋಡಿ. ಅದೆಲ್ಲ ನಮ್ಗೆ ಓದೋದ್ರಿಂದ ಗೊತ್ತಾಗುತ್ತೆ. ಇಲ್ಲದೇ ಅಯ್ಯೋ ಅಬ್ದುಲ್ ಕಲಾಂ ಅವರೇನು ಸುಖವಾಗೇ ಇದ್ರೇನು ಅಂತ ನಮ್ಗೆ ಅನ್ಸುತ್ತೆ ನೋಡಿ. ಓದಿದಾಗ ಅದು ಗೊತ್ತಾಗುತ್ತೆ ಅವ್ರ ಜೀವನ. ಎಸ್.ಎಲ್. ಭೈರಪ್ಪ ಅವ್ರದ್ದು, ಅವ್ರ ಬಾಲ್ಯನೂ ಹಾಗೆ ಓದಿದ್ರೆ ಗೊತ್ತಾಗೋದು. ಅವರು ಕಷ್ಟದಲ್ಲೇ ಮುಂದೆ ಬಂದಿರೋದು. ಹೀಗೆ ಜೀವನ ಚರಿತ್ರೆಗಳು ಓದಿದ್ರೆ ನಮಗೆ ಅವ್ರದ್ದೆಲ್ಲ ಪಾಪ ಗೊತ್ತಾಗುತ್ತೆ. ಆಮೇಲೆ ಜ್ಞಾನ ಭಂಡಾರನೂ ಹೆಚ್ಚುತ್ತೆ ಪುಸ್ತಕ ಓದೋದ್ರಿಂದ. ನೋಡಿ ನಮಗೆ ಮೊದಲು ಹೀಗೆ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಓದಿದ್ರು ಸ್ವಲ್ಪ SLC ಓದಿದ್ದೀನಿ ನಾನು, ಹಿಂದಿ ಎಲ್ಲ ಆಗಿದೆ ನನಗೆ ಟ್ರೈನಿಂಗು. ಆದರೆ ನಮಗೆ ನಾಲೆಡ್ಜ್ ಇಲ್ಲ, ಒಂಥರ ಮಾತಾಡೋದು ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆಲ್ಲ ನಾಲೆಡ್ಜ್ ಬೇಕು. ಅದೆಲ್ಲ ಸಿಗಬೇಕು ಅಂದರೆ ಗ್ರಂಥಗಳು ಓದಬೇಕು. ಗ್ರಂಥಗಳು ಓದಿದ್ರೆ ಜ್ಞಾನ ಭಂಡಾರ ಹೆಚ್ಚುತ್ತೆ. ದೇಶ ಸುತ್ತದಾಗ ಅನುಭವ ಬರುತ್ತೆ. ಅನುಭವ ಜ್ಞಾನ ಎರಡು ಬೇರೆ ಬೇರೆ ಅಲ್ವಾ, ಆ ಥರ. ಹಾಗೆ ಪುಸ್ತಕಗಳು ಓದೋದ್ರಿಂದ ತುಂಬ ಜ್ಞಾನಾರ್ಜನೆ ಆಗುತ್ತೆ. ಹೇಗೆ ಶಬ್ದಕೋಶಗಳನ್ನು ಬಳಸಬೇಕು, ಶಬ್ದ ಜೋಡಣೆ ಮಾಡೋ ವಾಕ್ಯ ಹೇಗೆ ಅದನ್ನು ಜೋಡಣೆ ಮಾಡ್ಕೊಂಡು ಮಾತಾಡಬೇಕು, ಬರೆಯೋಕ್ಕಾದ್ರೂ ಸಾಹಿತ್ಯಿಕ ಭಾಷೆ ಅಂತ ಇರುತ್ತೆ ಅಲ್ವೇ, ಆ ಥರ ಬರೆಯೋದು. ಇದಕ್ಕೆಲ್ಲ ಗ್ರಂಥ ಓದಿದ್ರೆ ನಮಗೆ ಅರ್ಥ ಆಗೋದು. ಶಬ್ದದ ಅರ್ಥಗಳು, ಈ ಡಿಕ್ಷನರಿ ಓದ್ತೀವಿ ಅಂತೀವಿ, ಅದರಲ್ಲಿ ಅರ್ಥಗಳೆಲ್ಲ ಎಷ್ಟು ಕೊಟ್ಟಿರುತ್ತೆ. ಇಲ್ಲ ನಮ್ಗೊಂದು ಶಬ್ದದ ಅರ್ಥನೇ ಗೊತ್ತಿರಲ್ಲ, ಡಿಕ್ಷನರಿ ತೆಗೆದು ನೋಡಿದಾಗ ಅರ್ಥ ಗೊತ್ತಾಗುತ್ತೆ. ಆವಾಗ ವಾಕ್ಯ ಜೋಡಣೆ ಮಾಡೋದು ಗೊತ್ತಾಗುತ್ತೆ. ಹೀಗೆ ಗ್ರಂಥ ಓದೋದ್ರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ನಾವೆಲ್ಸು, ಕಾದಂಬರಿಗಳು ಅದರಲ್ಲೂ ತುಂಬ ತಿಳ್ಕೊಳ್ಳುವಂಥದ್ದೇ. ಸಮಾಜದ ಅಂಕುಡೊಂಕುಗಳು ಅಲ್ವಾ, ಸಮಾಜದಲ್ಲಿ ಏನು ರೀತಿ ನೀತಿ ಇದೆ ಅದೆಲ್ಲ ಗೊತ್ತಾಗುತ್ತೆ. ಕೆಲವರಂತೂ ಸಾಂಸಾರಿಕವಾಗಿ ಬರೆದಿರ್ತಾರೆ, ಸಾಮಾಜಿಕವಾಗಿ ಬರ್ತಾರೆ, ಐತಿಹಾಸಿಕ ಬರೆದಿರ್ತಾರೆ. ಈಗ ಇವರು ತಾರಾ ಸುಬ್ರಾವ್ ಓದಿದ್ರೆ ಅವ್ರದ್ದು ಐತಿಹಾಸಿಕ ಕಾದಂಬರಿಗಳು ತುಂಬ ಚೆನ್ನಾಗಿದೆ. ಓದ್ಬಿಟ್ರೆ ಅಂತಾರೆ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಅವ್ರದ್ದು. ಆ ಥರ ತುಂಬಾ ಕಾದಂಬರಿಗಳು ಅಷ್ಟೇ. ಈ MK ಇಂದಿರಾ ಬರ್ದಿರಲ್ಲ, ಅವ್ರದ್ದು ಸುಮಾರು ಕಾದಂಬರಿ ಓದಿದ್ದೀನಿ ನಾನು. ಹಾಗಾಗಿ ಗ್ರಂಥದಿಂದ ತುಂಬಾ ಉಪಯೋಗ ಆಗಿದೆ. ತುಂಬ ನಾಲೆಡ್ಜ್ ಬರುತ್ತೆ. ಒಂಥರ ಎಲ್ಲ ಹೇಗೆ ಭಾಷೆ ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ, ಜ್ಞಾನ ಹೆಚ್ಚುತ್ತೆ. ಸರಿ, ಓಕೆ ಸರ್. ಈಗ ಕೊನೆಯದಾಗಿ ಸ್ಪಂದನ ವಾಹಿನಿ ವೀಕ್ಷಕರ ಜೊತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಏನೋ ಅಷ್ಟು ಸಂದೇಶ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ಆದರೂ ಏನು ನನ್ನ ಕಿರಿಯ ತಲೆಮಾರನ್ನ ಒಂದು ಮಿತ್ರರಿಗೇನು ಅಂದರೆ, ಆದಷ್ಟು ನಮ್ಮ ತಂದೆ ತಾಯಿಗಳನ್ನ, ಹೊತ್ತು ಸಾಕಿದವ್ರನ್ನ, ಅಥವಾ ಯಾರು ನಮ್ಮ ಇವತ್ತಿನ ಏಳಿಗೆಗೆ ಯಾರು ಕಾರಣ ಆಗಿರ್ತಾರೋ, ಅಥವಾ ನಮ್ಮ ನೆರೆಹೊರೆಯವ್ರನ್ನ ನಿಷ್ಕಾರಣವಾಗಿ ಪ್ರೀತಿಸಿ.
ಅಥವಾ ನೀವು ಅವ್ರ ಜೊತೆ ಒಂದು ವಾತ್ಸಲ್ಯದ ಮಾತಾಡಿ. ಎಸ್ಪೆಷಲಿ ವಿಶೇಷವಾಗಿ ತಂದೆ ತಾಯಿಗಳನ್ನ ಇಳಿಗಾಲದಲ್ಲಿ ಕೈ ಬಿಡಬೇಡಿ ಅವ್ರನ್ನ. ಏಕೆಂದರೆ ಎಲ್ಲೋ ಈಗ ಯಾವತ್ತೂ ವಯಸ್ಸಾದ ಕಾಲದಲ್ಲಿ ಮಕ್ಕಳಿಗೆ ನನ್ನ ಜನದ ಜೊತೆ ಇರಬೇಕು ಅನಿಸುತ್ತಂತೆ. ನಾನು ಹೆತ್ತು ಹೊತ್ತು ಸಾಕದ ನನ್ನ ಮಾಂಸ ಮಜ್ಜೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟು ನನ್ನ ಮಕ್ಕಳ ಜೊತೆ, ಏಕೆಂದರೆ ಕ್ವಾಲಿಟಿ ಟೈಮ್ ವಯಸ್ಸಾದ ಮೇಲೆ ಅವರು ಇನ್ನು ಹೆಚ್ಚು ದಿನ ಬದುಕಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ನಂದು ನನ್ನ ಮಕ್ಕಳು ಅಂತ ಆಸೆ ಇರುತ್ತೆ. ದಯವಿಟ್ಟು ನೀವು ಜೊತೆಗೆ ಇಟ್ಕೊಳ್ಳಿ, ಅವ್ರನ್ನ ಕೇರ್ ಮಾಡಿ. ಒಂದು 10-20 ನಿಮಿಷ ನಿತ್ಯ ನೀವು ಏನೇ ನಿಮ್ಮ ಡೈಟ್ ಶೆಡ್ಯೂಲ್ ಇರಲಿ ಇನ್ನೊಂದಿರಲಿ, ಅವ್ರ ಜೊತೆ ಒಂದು ಕಾಲ ಕಳೀರಿ. ಅವ್ರನ್ನ ಮೈ ಮುಟ್ಟಿ ಕೈ ಮುಟ್ಟಿ ಮಾತಾಡಿಸಿ. ಆ ಜೀವ ಎಷ್ಟೋ ಒಂದು ತೃಪ್ತಿಯಿಂದ ಅವರು ನಿಮ್ಮನ್ನು ಹರಿಸ್ತಾರೆ. ಮತ್ತು ಅದು ಮಾನವೀಯತೆ ಹೌದು. ಏಕೆಂದರೆ ತಂದೆ ತಾಯಿ ನಾವು ಇನ್ಯಾರಿಗೆ ಸೇವೆ ಮಾಡ್ಬೋದು? ತಂದೆ ತಾಯಿಗಳಿಗೆ ಅಲ್ವೇ, ಇನ್ನು ಅವ್ರ ಪ್ರತ್ಯಕ್ಷ ದೈವಗಳು ಅವರೇ ತಾನೆ. ಹಾಗಾಗಿ ಅದು ಮಾಡಬಾರ್ದು. ಅವ್ರು ಎಲ್ಲೇ ಇರಲಿ ತಂದೆ ತಾಯಿಗಳು ಅವ್ರನ್ನ ವಯಸ್ಸಾದ ಕಾಲದಲ್ಲಿ ಅವ್ರು ಇರೋ ಜಾಗದಲ್ಲೇ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳಿ. ನಂತರ ಬೈಕ್ ತೊಗೊಂಡು ವರ್ಷಗಟ್ಟಲೆ ಯಾತ್ರೆ ಮಾಡಬೇಕು ಅಂತೆಲ್ಲ. ಅಟ್ಲೀಸ್ಟ್ ಒಂದು ವಯಸ್ಸಾದ ಕಾಲದಲ್ಲಿ ನಾವು ದೇಶ ವಿದೇಶ ಸುತ್ತಬೋದು. ಅಟ್ಲೀಸ್ಟ್ ಒಂದು ಶನಿವಾರ ಭಾನುವಾರ ವೀಕೆಂಡ್ಸ್ ನಿಮ್ಮ ಬಿಡುವಿದ್ದಾಗ ಒಂದು ತಂದೆ ತಾಯಿನ ಅಕ್ಕಪಕ್ಕ ಕ್ಷೇತ್ರಗಳು ಕರ್ಕೊಂಡು ಹೋಗಿ ಮಾಡಿ. ಮತ್ತು ಆದಷ್ಟು ಅವರ ಸಂತೋಷದಲ್ಲಿ ನಾವು ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು. ತಂದೆ ತಾಯಿಗಳ ಸಂತೋಷದಲ್ಲಿ ನಾವು ಸಂತೋಷ ಕಾಣೋದನ್ನ ಮಕ್ಕಳುಗಳ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಹಿರಿಯರನ್ನ ಗೌರವಿಸಿ, ವ್ಯಾಲ್ಯೂ ಮಾಡಿ. ಓಕೆ ಸರ್. ಮತ್ತು ಇದಲ್ಲದೆ ಇನ್ನೊಂದೇನು ಅಂದರೆ, ಜಸ್ಟ್ 1 ಮಿನಿಟ್, ನಮ್ಮ ತಾಯಿಗೆ ಅವ್ರ ಬಾಲ್ಯ ಗೆಳತಿಯರನ್ನು ಭೇಟಿ ಮಾಡಿಸಿದ್ದೀನಿ. ಒಂದು 40 ವರ್ಷದಿಂದ ಅವರ ಸ್ಕೂಲು ಅವರ ಕಾಲೇಜ್ ಡೇಸಲ್ಲಿ ಯಂಗರ್ ಡೇಸಲ್ಲಿ ಇದಾಯ್ತಲ್ಲ, ಈ ಯಾತ್ರೆ ನೆಪದಲ್ಲಿ ಅವರಿಬ್ಬರನ್ನು ಕಂಡಿಡಿದು, ಏಕೆಂದರೆ ಅವರು ಎಲ್ಲೋ ಒಂದು ಕಡೆ ಮದುವೆ ಆಗ್ಬಿಟ್ಟಿದ್ರು, ಇವರೆಲ್ಲ ಒಂದು ಕಡೆ, ಆ ಸಂಪರ್ಕನೇ ತಪ್ಪೋಗಿತ್ತು. ನಾನು ಅವ್ರನ್ನೆಲ್ಲ ನಮ್ಮ ಅಮ್ಮನ ಜೊತೆ ಪ್ರಾಬ್ ಮಾಡ್ತಾ ತಿಳ್ಕೊಂಡು ಏಕಾಂತದಲ್ಲಿ ಅವ್ರ ಆಸೆ, ನನಗೂ ಇದ್ದರು ಫ್ರೆಂಡ್ಗಳು ಈ ಥರ ಎಲ್ಲ, ಅವ್ರನ್ನೆಲ್ಲ ಕಂಡಿಡ್ದು ಅವ್ರ ವಿಳಾಸ ಪತ್ತೆ ಅವ್ರಿಗೆ ಭೇಟಿ ಮಾಡಿದ್ದೀವಿ. ಅವ್ರ ಆತ್ಮಕ್ಕೆ ಎಷ್ಟು ಖುಷಿ ಆಗುತ್ತೆ. ಆ ಥರದ್ದು ಏನೋ ನಿಮ್ಮ ತಂದೆ ತಾಯಿ ಯಾರನ್ನ ಇಷ್ಟಪಡ್ತಾರ ಇನ್ನೊಂದು ಮಾಡ್ತಾರೆ, ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿಸಿ. ಅದೆಲ್ಲ ಒಂದು ಆತ್ಮಕ್ಕೆ ಸಂತೋಷ ಆಗುವಂಥದ್ದು. ಓಕೆ ಅಮ್ಮ, ಇಲ್ಲಿ ತನಕ ಬಂದು ನಮ್ಮ ಜೊತೆ ಸಾಕಷ್ಟು ಮಾತುಗಳನ್ನು ಆಡಿದ್ದೀರಾ ಸರ್, ನಿಮಗೂ ಧನ್ಯವಾದ. ಇನ್ನೊಂದು ಏನಂದರೆ, ನಿಮಗೂ ಸ್ಪಂದನ ನೋಡಿ, ಆ ಹೆಸರೇ ಒಂದು ಕನ್ನಡದ ತಾಜಾ ಹೆಸರು ನಿಮ್ಮ ಚಾನಲ್ಗೆ, ಸ್ಪಂದನ. ಜೀವನದಲ್ಲಿ ನಾವು ಅಷ್ಟೇ ಎಷ್ಟೋ ಜನಕ್ಕೆ ಸ್ಪಂದಿಸ್ತಾ ಇರ್ತೀವಿ, ಅಥವಾ ಸ್ಪಂದನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಎಲ್ಲ ನಿಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ನಿಮಗೆ ನಮ್ಮಿಂದ ಇಷ್ಟು ಚೆನ್ನಾಗಿ ಪ್ರಶ್ನೆಗಳು ಮಾಡಿ, ನಮ್ಗೆ ಏನು ಮಾತಾಡೋದ್ವೋ ಬಿಟ್ಟವೋ ನಮಗೆ ಗೊತ್ತಿಲ್ಲ, ಬಟ್ ಆದರೂ ನಮ್ಮಲ್ಲಿ ಒಂದು ಅನುಭವಗಳನ್ನ ನೀವೇನೋ ಒಂದು ಒಳ್ಳೆ ಪ್ರಶ್ನೆಗಳು ಕೇಳಿ ನಮ್ಮ ಹತ್ರ ಸಮರ್ಪಕವಾಗಿ ಕೊಟ್ಟು, ನಿಮಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಸ್ಪೆಷಲಿ ಸ್ಪಂದನಾ ಚಾನಲ್ದವ್ರಿಗೆ ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸರ್. ವೀಕ್ಷಕರೇ, 70 ವರ್ಷದ ತಮ್ಮ ತಾಯಿಯನ್ನು ಕೇವಲ 10 ತಿಂಗಳಲ್ಲಿ 27,400 ಕಿಲೋಮೀಟರ್ ತನಕ ಒಂದು ಪರ್ಯಟನೆ ನಡೆಸಿದ್ದಾರೆ. ಇದರ ಜೊತೆಗೆ ಇಡೀ ಭಾರತ ದೇಶವನ್ನೇ ತೋರಿಸಿಕೊಟ್ಟಿದ್ದಾರೆ ತಮ್ಮ ತಾಯಿಗೆ. ಇಂತಹ ಮಗ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಹುಟ್ಟಿ ಬರಲಿ, ನಮ್ಮ ಸಮಾಜಕ್ಕೆ ಇವರು ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಇದೆ. ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.